अस्वाद. सोमशेखर. दीपक. सूरज. प्रभंजन. Yes, tuition. First student. Great. Proud. Richard. ನಮ್ಮ ಇಲ್ಲಿಂದ staff. And glorious morning to all the esteemed guests, respected dignitaries, and all who are present here. On behalf of Sanidhya Group of Institutions, I extend a heartfelt welcome to each one of you. We are gathered here to celebrate Christmas. Christmas is the festival of joy, is the festival of peace, festival of love, sharing gifts and also togetherness, celebrating the birth of Jesus Christ. Christmas brings families and communities together for sharing meals and creating memories. It emphasizes generosity, sharing and caring for others, including charitable act for the less fortunate. Yes, let's step into the joyous celebrations. We have a wonderful programs. Oh, you all enjoy every moment of it. Before we could begin these celebrations, let us intercede the blessings from our Heavenly Father. Let's welcome God amidst us. Feel His divine presence. ದೇವರ ದೈವಿಕ ಉಪಸ್ಥಿತಿಯನ್ನು, ಅವರ ಇರುವಿಕೆಯನ್ನು ನಮ್ಮ ನಡುವೆ ನಾವು ಅನುಭವಿಸುವ, ಅವರನ್ನು ಈ ಘಳಿಗೆ ನಮ್ಮಲ್ಲಿ ನಾವು ಸ್ವಾಗತಿಸುವ. ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಶಾಲಾ ಪ್ರಾರ್ಥನೆಗಾಗಿ ನಮ್ಮ ಶಿಕ್ಷಕ ಅದೇ ರೀತಿ ಶಿಕ್ಷಕೇತರ ಬಳಗದವರು ಇಲ್ಲಿ ಸಜ್ಜಾಗಿದ್ದಾರೆ. Now we'll begin our celebration with school anthem, which is written by our school administrator, our school founder, Dr. Vasant Kumar Shetty. ಜ್ಯೋತಿಯೊಂದು ಬೆಳಗಿದೆ, ಆಶಾ ಕಿರಣ ಮೂಡಿದೆ, ನಿರಾಶೆಯ ಮನದಲ್ಲಿ ಭರವಸೆ ಚಿಗುರೊಡೆದಿದೆ. ಜ್ಯೋತಿಯೊಂದು ಬೆಳಗಿದೆ, ಆಶಾ ಕಿರಣ ಮೂಡಿದೆ, ನಿರಾಶೆಯ ಮನದಲ್ಲಿ ಭರವಸೆ ಚಿಗುರೊಡೆದಿದೆ. ಜ್ಯೋತಿಯೊಂದು ಬೆಳಗಿದೆ, ಸಾನ್ನಿಧ್ಯ 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 ಸಾನ್ನಿಧ್ಯ.
ಹಳ್ಳಿಯ ವಿಶೇಷ ಮಕ್ಕಳೇ ನಾವು, ಜೊತೆಯಾಗಿ ಬಾಳುತ್ತಲಿ ಮರೆತಿಹೆವು ನೋವು. ಹಳ್ಳಿಯ ವಿಶೇಷ ಮಕ್ಕಳೇ ನಾವು, ಜೊತೆಯಾಗಿ ಬಾಳುತ್ತಲಿ ಮರೆತಿಹೆವು ನೋವು. ಜಾತಿ ಮತ ಧರ್ಮವೆಂಬ ಭೇದವೇ ಇಲ್ಲ, ಜಾತಿ ಮತ ಧರ್ಮವೆಂಬ ಭೇದವೇ ಇಲ್ಲ. ಮಾನವತೆಯ ಮರ್ಮವನ್ನು ಅರಿತಿಹೆವಲ್ಲ, ಮಾನವತೆಯ ಮರ್ಮವನ್ನು ಅರಿತಿಹೆವಲ್ಲ. ಮಂದ ಮನದಲ್ಲಿ ಬೆಳಗ ಬನ್ನಿ ಜ್ಯೋತಿಯ, ಮಂದ ಮನದಲ್ಲಿ ಬೆಳಗ ಬನ್ನಿ ಜ್ಯೋತಿಯ. ಗುರಿಯ ಸೇರಲು ಕೈ ಹಿಡಿದು ನೀಡಿ ಶಕ್ತಿಯ, ಗುರಿಯ ಸೇರಲು ಕೈ ಹಿಡಿದು ನೀಡಿ ಶಕ್ತಿಯ. ಅವಕಾಶ ದೊರಕಿಹುದು ಕೊರತೆಯದು ನೀಗಿಹುದು, ಅವಕಾಶ ದೊರೆತಿಹುದು ಕೊರತೆಯದು ನೀಗಿಹುದು. ಜ್ಞಾನ ದೀವಿಗೆ ಬೆಳಗುತ್ತಿದೆ ಇಲ್ಲಿ, ಜ್ಞಾನ ದೀವಿಗೆ ಬೆಳಗುತ್ತಿದೆ ಇಲ್ಲಿ. ಮುಖ್ಯವಾಹಿನಿಯ ಪಥ ತೋರುತ್ತಿದೆ ಇಲ್ಲಿ, ಮುಖ್ಯವಾಹಿನಿಯ ಪಥ ತೋರುತ್ತಿದೆ ಇಲ್ಲಿ. ಇದೇ 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 ಸಾನ್ನಿಧ್ಯ 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 ಸಾನ್ನಿಧ್ಯ. ಜ್ಯೋತಿ ಬೆಳಗಿದೆ, ಜ್ಯೋತಿಯ ಪ್ರಕಾಶಮಾನದಿಂದ ಸಾನ್ನಿಧ್ಯ ಬೆಳಗುತ್ತಲೇ ಇದೆ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅತ್ಯಂತ ಒಂದು ಮಧುರವಾಗಿ ಹಾಡಿದಂತಹ ಶಾಲಾ ಗೀತೆ ಶ್ರೀ ಧನಂಜಯ್ ವರ್ಮಾ, ಅದೇ ರೀತಿ ಎಲ್ಲ ಶಿಕ್ಷಕೇತರ ಬೃಂದದವರಿಗೆ ವಂದನೆಗಳು. ಡಾನ್ಸ್ ಈಸ್ ದ ಹಿಡನ್ ಲ್ಯಾಂಗ್ವೇಜ್ ಆಫ್ ದ ಸೋಲ್. ನೃತ್ಯವು ಆತ್ಮದ ಗುಪ್ತ ಭಾಷೆಯಾಗಿದೆ. ವಿ ಇಂಡಿಯನ್ಸ್, ವಿ ಬಿಲೀವ್ ದ್ಯಾಟ್ God is, guest is God. It's really true. We are known for the hospitality and we are believe in that guests are equivalent to God. ಅತಿಥಿ ದೇವೋ ಭವ ಎಂಬ ಒಂದು ಭಾರತದ ಸಂಸ್ಕೃತಿಯಂತೆ ಎಲ್ಲರನ್ನು ಸ್ವಾಗತಿಸಲು ಇದೀಗ ಆಗಮಿಸಲಿದ್ದಾರೆ ನಮ್ಮ ವಿಶೇಷ ವಿದ್ಯಾರ್ಥಿಗಳು. ನಮ್ಮ ಬದುಕೆಲ್ಲ ನಿಮಗರ್ಪಣೆ.
ಸೃಷ್ಟಿಕರ್ತ ದೇವರಲ್ಲಿ ಪ್ರಾರ್ಥಿಸಿ ಎಲ್ಲರನ್ನು ಬಹಳ ಒಂದು ಆತ್ಮೀಯತೆಯಿಂದ ಸ್ವಾಗತಿಸಿದ ನಮ್ಮ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ದಟ್ ವಾಸ್ ರಿಯಲಿ ಅ ವಂಡರ್ಫುಲ್ ವೆಲ್ಕಮ್ ಆ್ಯಂಡ್ ಯು ಹ್ಯಾವ್ ಪ್ರೂವ್ಡ್ ದ್ಯಾಟ್ ಡಾನ್ಸ್ ಕ್ಯಾನ್ ಎಕ್ಸ್ಪ್ರೆಸ್ emotions, ideas beyond language. Thank you teacher Ashwita, Arshita, Chaitra, Suprita and Shubha. It is my distinct pleasure to invite all the dignitaries to the dais. I request our school president Mr. Mabal Marla, administrator Dr. Vasant Kumar Shetty, kindly escort all the dignitaries to the dais. So ಅತಿಥಿಗಳು ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಏನು ನಮ್ಮ ವೇದಿಕೆ ಖಾಲಿ ಇತ್ತು, ಈಗ ಅತಿಥಿಗಳಿಂದ ಅದು ಶೃಂಗರಿಸಲ್ಪಟ್ಟಿದೆ. ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸಿದ ಎಲ್ಲ ನಮ್ಮ ಟ್ರಸ್ಟಿಗಳಿಗೆ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. So it is a time to welcome all the guests and all the parents and all the students as well. So I request our school administrator to welcome all the gathering. ನಮಸ್ಕಾರ. ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ತುಂಬ ಸಂತೋಷ ಆಗ್ತಾ ಇದೆ ಈ ಇಡೀ ವೇದಿಕೆಯನ್ನು ಮತ್ತು ಈ ಸಭಾಭವನ ನೋಡುವಾಗ. ಭಾಳ ಅದ್ಧೂರಿಯಾಗಿ ನಮ್ಮ ಟೀಚರ್ಸ್, ನಮ್ಮ ಶಿಕ್ಷಕ ಬಳಗ ಈ ಕ್ರಿಸ್ಮಸ್ಗೆ ವ್ಯವಸ್ಥೆ ಮಾಡಿದ್ದಾರೆ. ನಾವು ಬರೀ ಇನ್ಸ್ಟ್ರಕ್ಷನ್ ಅಷ್ಟೇ ಕೊಡೋದು. ನಾನು ಸೆಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲಲ್ಲಿ ಇರುವಾಗ 25 ವರ್ಷ ಅಲ್ಲಿದ್ದೆ ವಿಶೇಷ ಶಿಕ್ಷಕನಾಗಿ. ಆಗ ನಾನು ಇಲ್ಲಿಯ ಟೀಚರ್ಸ್ ಏನು ಕೆಲಸ ಮಾಡ್ತಾರೆ ಅದಕ್ಕಿಂತ ಜಾಸ್ತಿಯಲ್ಲೇ ನಾನು ಕೆಲಸ ಮಾಡ್ತಿದ್ದೆ. ಆದರೆ ಈಗ ಇವತ್ತೀಗ ನೋಡಿ ಆ ಡಾನ್ಸ್, ನಾನು ಹೇಳಿದ್ದು ಮಾತ್ರ ಒಂದು ವೆಲ್ಕಮ್ ಡಾನ್ಸ್ ಆಗಬೇಕು ಅಂತ. ಅದು ನೋಡುವಾಗ ಮೈ ರೋಮಾಂಚನ ಆಯಿತು ನನಗೆ ನಿಜವಾಗಿ ಹೇಳಬೇಕಾದ್ರೆ. ಯಾಕಂತೇಳಿದರೆ ಆ ಬಾಡಿ ಲ್ಯಾಂಗ್ವೇಜ್ ಮತ್ತು ಅದೇ ರೀತಿಯಾಗಿ ಒಂದೇ ರೀತಿಯಾಗಿ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆ. ಅದಕ್ಕೆ ನಾನು ಹೆಚ್ಚು ಮಾತಾಡೋದಿಲ್ಲ. ಯಾಕಂತೇಳಿದರೆ ಫಾದರ್ ರೂಪೇಶ್ ಮಾಡ್ತಾವ್ರು ಇನ್ನೊಮ್ಮೆ ಬರಬೇಕು, ಮಕ್ಕಳು ತರಗತಿಯಲ್ಲಿರುವಾಗ ಬರಬೇಕು ನೀವು. ಯಾಕಂತೇಳಿದರೆ ನಮ್ಮ ಸಾಹೇಬರು 5 ನಿಮಿಷ ಬಂದು ಹೋಗ್ತೇನೆ ನಿಮ್ಮ ಶಾಲೆಗೆ ಅಂತೇಳಿ 2 ತಾಸು ಇಲ್ಲಿ ಕೂತ್ಕೊಂಡ್ರು. ಅದು ಯಾಕೆಂತೇಳಿದರೆ ಅದು ಆ ಮಕ್ಕಳಲ್ಲಿ ಅವರು ಮಾತಾಡಿ ಬೆನ್ನು ತಟ್ಟಿ ಮಾತಾಡಿ ಎಲ್ಲ ನನಗೆ ತುಂಬ ಸಂತೋಷ ಆಯಿತು. ನನಗೆ ಇವತ್ತು ಕ್ರಿಸ್ತನ ಜನನ, ಇಲ್ಲಿ ನಮ್ಮ ಸಾನ್ನಿಧ್ಯದಲ್ಲಿ ಎಲ್ಲ ಹಬ್ಬ ಆಚರಿಸ್ತೇವೆ. ಕ್ರಿಸ್ಮಸ್ ಆಚರಣೆ, ಓಣಂ ಆಚರಣೆ, ಗಣೇಶ ಚತುರ್ಥಿ ಆಚರಣೆ, ದೀಪಾವಳಿ ಆಚರಣೆ, ಬಕ್ರೀದ್ ಆಚರಣೆ, ಎಲ್ಲ ಆಚರಣೆಗಳು. ಬಕ್ರೀದನ್ನು ನಮ್ಮ ಸನ್ಮಾನ್ಯ ಮೊಹಮ್ಮದ್ ಬಶೀರ್ ನಮ್ಮ ಟ್ರಸ್ಟಿ ಅವರ ಮುಖಾಂತರ ಆಚರಿಸ್ತೀವಿ. ಕ್ರಿಸ್ಮಸ್ ಈಗ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಆತ್ಮೀಯರಾಗಿರುವ ಸಂತೋಷ್ ಸಿಕ್ವೇರ್ ಅವರು ಅದು ನನಗೇ ಕೊಟ್ಟು ಬಿಡಿ, ಅದು ನಾನೇ ಮಾಡ್ತೇನೆ ಅಂತ ಹೇಳಿಕೊಂಡು ಅದರಲ್ಲಿ 2 ಮಾತಾಡಿ. ಇಲ್ಲಿ ಜಾತಿ ಮತ ಧರ್ಮದ ಗೋಡೆ ಇಲ್ಲ, ಆ ಗೋಡೆ ನಿರ್ಮಾಣ ಮಾಡಿದವರು ನಾವೇ. ಯಾಕೆಂತೇಳಿದರೆ ಇಲ್ಲಿ ಒಂದು ಸಣ್ಣ ಉದಾಹರಣೆ. ಯಾಕೆಂತೇಳಿದರೆ ಇದು ನಾನು ಹೇಳಿದ್ದಲ್ಲ, ಗೋಪಾಲಕೃಷ್ಣ ಹಸ್ರಣ್ಣ ಕಟೀಲ್ನವರು ಹೇಳಿದಂಥ ಒಂದು ಮಾತು. ಏನು ಅಂತೇಳಿದರೆ ಕ್ರಿಸ್ತ ಮತ್ತು ಕೃಷ್ಣ ಇದಕ್ಕೆ ವ್ಯತ್ಯಾಸ ಇಲ್ಲ ಅಂತ ಹೇಳಿದರು. ಅವರ ಜೀವನದ ಒಂದು ಇದನ್ನು ಅಧ್ಯಯನ ಮಾಡಿದರೆ ಕ್ರಿಸ್ತ ಹುಟ್ಟಿದ್ದು ಗೋದಲಿಯಲ್ಲಿ, ಕೃಷ್ಣ ಹುಟ್ಟಿದ್ದು ಸೆರೆಮನೆಯಲ್ಲಿ. ಕ್ರಿಸ್ತ ಹುಟ್ಟುವಾಗ ಕೂಡ ಸಂದೇಶ ಆಗಿದೆ, ನಕ್ಷತ್ರ ಕಂಡು ಬಂದಿದೆ, ವಿಶೇಷ ಬೆಳಕು ಬಂದಿದೆ. ಕೃಷ್ಣ ಹುಟ್ಟುವಾಗ ಕೂಡ ಒಂದು ಅಗೋಚರವಾದ ಧ್ವನಿ ಆಕಾಶದಿಂದ ಕೇಳಿ ಬಂದಿದೆ. ಕ್ರಿಸ್ತ ಹುಟ್ಟಿದಾಗ ಹೆರೋದ ರಾಜ ಇದ್ದ ಮಕ್ಕಳನ್ನೆಲ್ಲ ಕೊಂದು ಹಾಕಿದ. ನಮಗೆ ಪ್ರತಿಸ್ಪರ್ಧಿ ಇರಬಾರ್ದು ನನಗೆ ಯಾರು ಅಂತ ಹೇಳಿಕೊಂಡು, ಅವನಿನ್ನು ಬಹಳ ದೊಡ್ಡ ಜನ ಆಗ್ತಾನೆ, ಅವನು ನನ್ನ ರಾಜ್ಯವನ್ನೆಲ್ಲ ಆಳ್ಬೋದು. ಕೃಷ್ಣ ಹುಟ್ಟುವಾಗ ಕಂಸ ಅವನ ಮಾವ, ಅವನ ತಾಯಿಯ ಅಣ್ಣ, ಇಲ್ಲ ಇವನನ್ನು ಬೆಳೆಯಲಿಕ್ಕೆ ಬಿಡಬಾರ್ದು ಅಂತೇಳಿ ಪೂತನಿಯನ್ನು, ಶಕಟಾಸುರನನ್ನು, ಆನೆಯನ್ನೆಲ್ಲ ಕಳಿಸಿ ಅವನನ್ನು ಕೊಲ್ಲಿಕ್ಕೆ ನೋಡಿದ.
ಆದರೆ ಕಂಸ ಕೃಷ್ಣನಿಂದಲೇ ಹತನಾದ. ಆದರೆ ಯೇಸು ಕ್ರಿಸ್ತರು ತಮ್ಮನ್ನು ತಾನೇ ಶಿಲುಬೆಗೆ ಸಮರ್ಪಿಸಿಕೊಂಡು ಪುನರುತ್ಥಾನಗೊಂಡರು. ಇದೆಲ್ಲವನ್ನು ನಾವು ತಿಳಿದುಕೊಳ್ಬೇಕು. ತುಂಬ ಸಂತೋಷ ಯಾಕೆ ಅಂತ ಹೇಳಿದ್ರೆ, ರಾಕ್ಮೋ ಸಾಪ್ತಾಹಿಕ ಅದರ ಎಡಿಟರ್ ಸಂಪಾದಕರು ಇಲ್ಲಿ ಆಗಮಿಸಿರುವುದು ಅದು ಇಡೀ ಪ್ರಪಂಚಕ್ಕೆ ತಿರುಗ್ತದೆ. ಅಂಥದ್ರಲ್ಲಿ ವಂದನೀಯ ಗುರುಗಳಾದಂಥ ರೂಪೇಶ್ ಮಾಡ್ತವರು, ಅಶೋಕ್ ಮಾಡ್ತವರು ಬಂದಿರೋದು ಸಾನ್ನಿಧ್ಯದ ವಿಚಾರ ಎಲ್ಲ ತಿಳಿಯಲಿ. ನಮಗೆ ವಿದೇಶದಿಂದ ಕೂಡ ಕಾಲ್ ಬರ್ತದೆ, ಫಾದರ್ ನನ್ನ ಮಗು ಆಟಿಸ್ಟಿಕ್ ಮಗು, ನಂದು ಡೌನ್ ಸಿಂಡ್ರಮ್ ಮಗು ಅಂತ ಹೇಳಿಕೊಂಡು. ಬಟ್ ನಾವೆಲ್ಲರನ್ನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಭಾರತ ದೇಶದ ಇಡೀ ರಾಜ್ಯಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತದೆ. ಬಟ್ ನಮ್ಮಲ್ಲಿ ಸೇರಿದ ಮಕ್ಕಳು ಸದಸ್ಯರಾಗಿ ಇರಬೇಕೇ ಹೊರತು ಸಂಖ್ಯೆ ಆಗಬಾರ್ದು. ಅದಕ್ಕಾಗಿ ಆ ನಂಬರನ್ನು ರಿಸ್ಟ್ರಿಕ್ಟ್ ಮಾಡಿದ್ದೇವೆ. ಇದ್ದಾರೆ, ತರಗತಿಗಳಲ್ಲೆಲ್ಲ ಇದ್ದಾರೆ. ಸಾಧ್ಯವಾದಷ್ಟು ಮಟ್ಟಿಗೆ ನಾವು ನಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಶಿಕ್ಷಕ ವರ್ಗ. ಬೇಸರ ತುಂಬ ಇದೆ ನಮಗೆ. ಅದನ್ನು ನಾನು ಐ ಡೋಂಟ್ ವಾಂಟ್ ಟು ಸೇ ಇಲ್ಲಿ ಈ ವೇದಿಕೆಯನ್ನು ಯೂಸ್ ಮಾಡೋದಿಲ್ಲ. ನೋವಿದೆ ತುಂಬ. ಸರ್ಕಾರದ ಸ್ಪಂದನೆ ಭಾಳ ಕಡಿಮೆ ಇದೆ. 25 ವರ್ಷ ಮೀರಿದವರಿಗಂತೂ ಏನು ಕೊಡೋಲ್ಲ. ಇಂಥ ಎಲ್ಲ ವ್ಯವಸ್ಥೆಯಲ್ಲಿ ನಾವು ಸಂಸ್ಥೆಯನ್ನು ಚೊಕ್ಕವಾಗಿ, ಸುಂದರವಾಗಿ, ವ್ಯವಸ್ಥಿತವಾಗಿ ಬೆಳೆಸಲಿಕ್ಕೆ ಇದು ಮಾಡ್ತೇವೆ. ತಾವು ಬಂದಿದ್ದೀರಾ. ತಮ್ಮ ಆಗಮನ ನಮ್ಮಲ್ಲಿ ಹೊಸ ಚೈತನ್ಯವನ್ನು ಮೂಡಿಸಿದೆ. ಖಂಡಿತವಾಗಿ ಈ ಕ್ರಿಸ್ತ ಜಯಂತಿಯ ಶುಭಾಶಯವನ್ನು ತಮಗೆ ಕೋರುತ್ತಾ ನಾನು ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಜನಿ ಒಂದು ಫೋಟೋ. ಹಾಂ, ಈ ಹೂವಿನಲ್ಲಿ ಪರಿಮಳ ಇಲ್ಲ ಫಾದರ್, ಆದರೆ ಅದು ವಿಶೇಷ ಮಕ್ಕಳು ಮಾಡಿದಂಥದ್ದು. ಅದು ತಮ್ಮ ಏನೋ ಒಂದು ಕಚೇರಿ ಇದೆಯಲ್ಲ, ಅಲ್ಲಿ ಇಟ್ಕೊಳ್ಬೇಕು ತಾವು. ಓಕೆ. ಇನ್ನೊಬ್ಬರು ಸನ್ಮಾನ್ಯ ಅನಿಲ್ ಕುಮಾರ್ ಬೊಮ್ಮಾರೆಡ್ಡಿ, KSPS ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಅವರು ಅಧಿಕಾರಿಯೋ ಸೇವಕರೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದರೆ ಏನು ಸಾನ್ನಿಧ್ಯಕ್ಕೆ ಬಂದಾಗ ಅವರ ಅಧಿಕಾರಿಯಾಗಿ ಬರಲಿಲ್ಲ, ಅವರ ಆತ್ಮೀಯ ಗೆಳೆಯನಾಗಿ ಬಂದರು. ಸಾನ್ನಿಧ್ಯದ ವೈಯಕ್ತಿಕವಾಗಿ ನಂದು ಅಂತ ಹೇಳಲಿಕ್ಕೂ ಬೇಡ, ಒಂದು ಸಾನ್ನಿಧ್ಯದ ಗೆಳೆಯನಾಗಿ ಬಂದರು. ಆ ಮಕ್ಕಳನ್ನು ಕೂತ್ಕೊಂಡು ಅವರ ಹತ್ರ ಮಾತಾಡಿದರು. ಏನು ಮಾಡ್ತೀನಿ, ನಿನ್ನ ಊರಲ್ಲಿ ನೀನು ಎಲ್ಲಿಂದ ಬಂದಿದ್ದಿ? ನೋಡಿ, ಇವತ್ತು ನಿಜವಾಗಿ ಅವರಿಗೆ ಪೂರ್ತಿ ಕಾರ್ಯಕ್ರಮ ಇಲ್ಲಿ ಇರಲಿಕ್ಕೆ ಮನಸ್ಸಿತ್ತು. ಆದರೆ ನಿನ್ನೆ ಸಂಜೆಗೆ ಬಂದಂಥ ಒಂದು ಕರೆ, ಕರ್ತವ್ಯದ ಕರೆ ಅವರನ್ನು ಕರೀತಾ ಇದೆ. ಆದರೂ ಕೂಡ ನಾನು ಬಂದು ಸ್ವಲ್ಪ ಹೊತ್ತಿದ್ದು ಹೋಗ್ತೇನೆ ಅಂತ ಹೇಳಿದರು. ನಿಮ್ಮನ್ನು ನನ್ನ ಹೃದಯ ತುಂಬಿದ ಮಾತುಗಳಿಂದ ಸ್ವಾಗತಿಸ್ತಿದ್ದೇನೆ ಸರ್. ಖಂಡಿತವಾಗಿ ಮುಂದಿನ ದಿವಸದಲ್ಲೂ ನಿಮ್ಮ ಸಹಕಾರ ಎಲ್ಲ ರೀತಿಯಲ್ಲಿ ನಮಗೆ ಬೇಕಾಗಿದೆ. ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಮೊಹಮ್ಮದ್ ಬಶೀರ್ ಅವರು ಮತ್ತು ನಮ್ಮ ಅಧ್ಯಕ್ಷರು, ಟ್ರೆಜರರ್ ಅವರು ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಂತೋಷ್ ಸಿಕ್ವೇರ ಅವರ ಹೆಸರು ಹೇಳುವಂತೆ
ಎಲ್ಲರನ್ನು ಸಂತೋಷವಾಗಿ ಇಡಬೇಕೆಂಬುದೇ ಒಂದವರ ಉದ್ದೇಶ. ಇವತ್ತು ಈ ವೇದಿಕೆಯಲ್ಲಿ ನಾವು ಇಲ್ಲಿ ಕೂತ್ಕೊಳ್ಬೇಕಾದ್ರೆ ಅದಕ್ಕೆ ಕಾರಣ ಸಂತೋಷ. ಎಂಕೊಂಜಿ ಸ್ಟೇಜ್ ಮಲ್ತುಕೊರೋಡು ನಿಕ್ಲೆಗ್ ಓಲ್ ಮಲ್ಪೋಡು ನನಗೆ ಕನ್ಫ್ಯೂಸ್ ಆಯ್ತು. ಮತ್ತೆ ಅವರು ಇಲ್ಲಿ ಬಂದು ಮೂಲ ಮಲ್ಪೊಲ್ಲಿ ಅತ್ತ ಎಡ್ಡೆ ಉಂಡು ಜಾಗೆ ಅಂತ ಹೇಳಿಕೊಂಡು, ಅಂದರೆ ಅವರಿಗೆ ಆ ಚಿಂತನೆ ಇದೆ. ಇನ್ನು ಈ ಹಾಲಿಗೆ ಬೇಕಾದಂಥ ಆಸನಗಳನ್ನು, ಇಲ್ಲಿ ಸ್ಟೈಲ್ಸ್ ಹಾಕುವಂಥ ವ್ಯವಸ್ಥೆಗೆ ಎಲ್ಲದಕ್ಕೆ ಕೂಡ ಕೈ ಜೋಡಿಸಿದ್ದಾರೆ. ಯಾಕೆಂತ ಹೇಳಿದರೆ ಅವರು ಓರ್ವ ವಿಶೇಷ ಮಗುವಿನ ಚಿಕ್ಕಪ್ಪ. ಅವರ ಅಣ್ಣನ ಮಗಳು ಆಂಡ್ರಿಯಾ ಸಿಕ್ವೇರಾ ಒಂದು ಸಂಸ್ಥೆಯಲ್ಲಿದ್ದಾಳೆ. ಅವರ ಚಿಕ್ಕಪ್ಪನಾಗಿದ್ದುಕೊಂಡು ಸಂತೋಷ್ ಸಿಕ್ವೇರಾನು ಇವತ್ತಲ್ಲ, ನಾನು ಆಗ್ನೆಸ್ನಲ್ಲಿರುವ ಕೂಡ ನೋಡಿದ್ದೇನೆ. ಅವರ ಒಂದು ಸೇವಾ ಮನೋಭಾವ ಎಲ್ಲ ಕಡೆಗಳಲ್ಲಿ ಅವರು ತಮ್ಮ ಸೇವೆ ಇದಷ್ಟೇ. ಎಲ್ಲ ಸಂಸ್ಥೆಗಳಿಗೆ ಹೋಗಿದ್ದಾರೆ, ಅವರು ಹೋಗದ ಸಂಸ್ಥೆಗಳಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ. ಸಂತೋಷ್ ನಿಮಗೆ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಇಂಥ ಒಂದು ಸೇವೆ ಮಾಡುವಂಥ ಭಾಗ್ಯ ನಿಮ್ಗೆ ಇನ್ನಷ್ಟು ಒದಗಿ ಬರಲಿ ಅಂತ ಹೇಳುತ್ತಾ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಮ್ಮ ಅಧ್ಯಕ್ಷರಾದ ಮಾಬಲ ಮಾರ್ಲವರವರನ್ನು ಆತ್ಮೀಯತೆಯಿಂದ ಸ್ವಾಗತಿಸಬೇಕು. ಟ್ರೆಷರರ್ ಅವರು ಕೂಡ ಇದ್ದಾರೆ. ಇನ್ನೋರ್ವ ನಮ್ಮ ಅತಿಥಿ ಪ್ರೇಮ್ ರಾಜ್ ರೋಷನ್ ಸಿಕ್ವೇರಾ. ಪ್ರೇಮ್ ರಾಜ್ ಅಂತ ಹೇಳಿದರೆ ಪ್ರೇಮ ಅಂದರೆ ಪ್ರೀತಿ. ಅದು ಮೊನ್ನೆ ಯಾರಲ್ಲಿ ಹೇಳ್ತಾ ಇದ್ರು ನಮ್ಮ ಸಂತೋಷ್ ಸಿಕ್ವೇರ್ ಅವರು, ಲವ್ ಕಿಂಗ್ ಅಂತೆ. ರೋಷನ್ ಸಿಕ್ವೇರ್ ಅವರನ್ನು ದೇವರೇ ನಮ್ಮ ಸಂಸ್ಥೆಗೆ ತಂದದ್ದು. ಇವತ್ತು ಸಾನ್ನಿಧ್ಯ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಬುಜಿರೆಯಲ್ಲಿ ಅಲ್ಲಿ ಏನು ವ್ಯವಸ್ಥೆ ಬೇಕಾದರೂ ನಾನು ಒಂದು ಫೋನ್ ಮಾಡಿದಾಗ ಅವರದನ್ನು ನಿರ್ವಹಿಸ್ತಾರೆ. ನಾನು ಹಾಸ್ಪಿಟ್ಲಲ್ಲಿದ್ದೆ, ಮಲಗಿದ್ದೆ. ಆಗ ರೋಷನ್ ಸರ್ ಹತ್ರ ಹೇಳಿದ್ದೆ, ಒಂದು ಸ್ವಲ್ಪ ಅಲ್ಲಿ ಹೋಗಿ ಅಡುಗೆ ಕೋಣೆದು ಸ್ವಲ್ಪ ಶೀಟಿನ ಕೆಲಸ ಆಗ್ತಾ ಇದೆ ಅಂತ ಹೇಳಿದಾಗ ಅದನ್ನು ಸಂಪೂರ್ಣವಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ಎಲ್ಲ ಏನು ಹೇಳಿದ್ರು ನಾನು ಅವರಿಗೆ ಹೇಳ್ತೇನೆ. ಯಾಕಂದರೆ ಎಲ್ಲ ಸಂದರ್ಭದಲ್ಲಿ ನನಗಾಗಲಿ, ಮಾರ್ಲರ್ ಆಗಲಿ, ಬಶೀರ್ ಆಗಲಿ, ಮತ್ತು ನಮ್ಮ ಟ್ರಸ್ಟಿಗಳಾಗಲಿ, ಜಗದೀಶ್ ಆಗಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರ ಹತ್ರ ಒಂದು ಮಾತು ಹೇಳಿದರೆ ಅವರು ಅಲ್ಲಿದ್ದುಕೊಂಡು ಅದು ನನ್ನ ಸಂಸ್ಥೆ ಅಂತ ಹೇಳಿಕೊಂಡು ಅದನ್ನು ನಿರ್ವಹಿಸ್ತಾರೆ. ಭಗವಂತ ನಿಮ್ಮನ್ನು ಸಹಸ್ರ ಪಾಲಲ್ಲಿ ಹರಸಲಿ. ಏನು ಯೇಸು ಕ್ರಿಸ್ತನ ಹಬ್ಬ ಬಂದಿದೆ, ಒಬ್ಬರನ್ನು ನೆರೆಹೊರೆಯವರನ್ನು ಪ್ರೀತಿಸುವಂಥ ಪ್ರೀತಿಯನ್ನು ನೀವು ತೋರಿಸ್ತಾ ಇದ್ದೀರಿ. ಭಗವಂತ ನಿಮ್ಮನ್ನು ಹರಸಲಿ ಅಂತ ಹೇಳುತ್ತಾ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಆರ್ಟ್ ಗ್ಯಾಲರಿ ಇದೆ ನಮ್ಮದು. ಆ ಆರ್ಟ್ ಗ್ಯಾಲರಿಯಲ್ಲಿ ಮುಖ್ಯ ಶಿಕ್ಷಕಿ ನನ್ನ ಸಹಾಯಕಿ ಆಗಿರುವ ಸುಮಾ ಡಿ ಸಿಲ್ವಾ. ಅವಳ ಅಂದರೆ ಆರ್ಟ್ನಲ್ಲಿ ಅವಳು ಮಾಸ್ಟರ್ಸ್ ಮಾಡಿದವಳು, ಮತ್ತೀಗ ಸ್ಪೆಷಲ್ ಎಜುಕೇಷನ್ ಕೂಡ ಕಂಪ್ಲೀಟ್ ಮಾಡಿದ್ದಾಳೆ. ಅವಳ ಸಹಾಯದಿಂದ ಈ ಮಕ್ಕಳು ಸುಂದರವಾದಂಥ ಆರ್ಟನ್ನೆಲ್ಲ ಬಿಡಿಸ್ತಾರೆ. ಅದಕ್ಕೆ ಓಕೆ, ನಮ್ಮ ಸನ್ಮಾನ್ಯ ವಲೇರಿಯನ್ ಕ್ಯಾಸ್ಟ್ರಿನೋ ದೂರದ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ವಲೇರಿಯನ್ ಸರ್, ನೀವು ಬರೇ ನಾನು ಒಂದು ಮೆಸೇಜ್ ಹಾಕಿದ್ದೆ ನಿಮಗೆ, ಬಟ್ ಪ್ರೀತಿ ಇಟ್ಕೊಂಡು ಬಂದಿದ್ದೀರಿ. ನಾನು ತುಂಬ ಸಂತೋಷ ಆಗಿದೆ. ನಿಮ್ಮನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಾರ್ಲ ಅವರನ್ನು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಮಾಬಲ ಮಾರ್ಲ ಅವರಿದ್ದಾರೆ. ಮನೆಯವರನ್ನು ಸ್ವಾಗತ ಮಾಡೋದು ಧರ್ಮ ಅಲ್ಲದಿದ್ದರೂ ಕೂಡ ಕರ್ತವ್ಯದ ದೃಷ್ಟಿಯಿಂದ ನಮ್ಮ ಮಾರ್ಲ ಅವರು ಮಂಗಳೂರಿನ ಮಾಜಿ ಮೇಯರ್. ಹೆಚ್ಚಿನ ಏನಾದರೂ ಸಮಸ್ಯೆಗಳು ಬಂದಾಗ ಅವರಲ್ಲಿ ವಿಚಾರಿಸುವಂಥ ಒಂದು ಗುಣ ನನ್ನಲ್ಲಿದೆ. ಅದಕ್ಕೆ ಸೂಕ್ತವಾದಂಥ ಸಲಹೆ ಸೂಚನೆಗಳನ್ನು ಮಾರ್ಲ ಅವರು ನೀಡ್ತಾರೆ. ಮತ್ತು ನನ್ನ ಆತ್ಮೀಯ ನನ್ನ ಸಂಬಂಧಿ ಸನ್ಮಾನ್ಯ ಜಗದೀಶ್ ಶೆಟ್ಟಿ ಅವರು, ನಿಕಟಪೂರ್ವ ಕಾರ್ಪೊರೇಟರ್ ಮಂಗಳೂರಿನ ಅವರಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತೇನೆ. ಮೊಹಮ್ಮದ್ ಬಶೀರ್, ಓರ್ವ ವಿಶೇಷ ಮಗುವಿನ
ತಂದೆ ಮತ್ತು ನಮ್ಮ ಶ್ರೀ ಗಣೇಶ ಸೇವಾ ಟ್ರಸ್ಟಿನ ಟ್ರಸ್ಟಿ ಮೊಹಮ್ಮದ್ ಬಶೀರ್ ಅವರಿದ್ದಾರೆ, ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಬಹಳಷ್ಟು ಜನ ಟ್ರಸ್ಟಿ ಬರಬೇಕಿತ್ತು. ಸ್ಟೀಫನ್ ಪಿಂಟೋ ಅವರು ಭಾಳ ಬೇಸರಗೊಂಡಿದ್ದಾರೆ, ಅವರಿಗೆ ಫ್ಲೈಟ್ ವ್ಯವಸ್ಥೆ ಆಗಿಲ್ಲ, ಇಲ್ಲದ್ರೆ ಬೆಳಿಗ್ಗೆ ಇರ್ತಿದ್ರು ಅವರು. ನಮ್ಮ ಪ್ರೊಫೆಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅದು ಪ್ರೊಫೆಸರ್ ರಾಧಾಕೃಷ್ಣ ನಮ್ಮ ಟ್ರಸ್ಟಿನ ಜಾಯಿಂಟ್ ಸೆಕ್ರೆಟರಿ ತಾವಿದ್ದೀರಾ, ಮಾಧ್ಯಮದ ಮಿತ್ರರೆಲ್ಲ ಬಂದಿದ್ದೀರಾ. ನಮ್ಮ ಲೈವ್ ಕೂಡ ಆಗ್ತಾ ಇದೆ ಕಾರ್ಯಕ್ರಮ, ಲೈವ್ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ, ಮತ್ತು ಬ್ಯಾಂಡ್ ಮಾಸ್ಟರ್ ಇದ್ದಾರೆ. ಎಲ್ಲ ವಿಶೇಷ ಮಕ್ಕಳ ಇವತ್ತು ನಮಗೆ ಅಂದರೆ ಹೆಚ್ಚು ವಿಶೇಷ ಮಕ್ಕಳ ಪೇರೆಂಟ್ಸ್ ಸಿಗ್ತಾ ಇಲ್ಲ, ಯಾಕೆಂದರೆ ದೂರ ದೂರ ಇರ್ತಾರೆ. ಇಲ್ಲಿ ಲೋಕಲಿ ಇದ್ದವರು ಬಂದಿದ್ದಾರೆ, ತುಂಬ ಸಂತೋಷ ಆಗಿದೆ. ನಾನು ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಪ್ರೀತಿಯವರೇ ನೀವೇ ಹೇಳಿಕೊಳ್ಳಿ ಅಲ್ಲೆಲ್ಲ ಹೆಸರುಗಳನ್ನೆಲ್ಲ. ಓಕೆ, ಎಲ್ಲರ ಹೆಸರು ಹೇಳೋದು ನನಗೆ ಸ್ವಲ್ಪ ಕಷ್ಟ, ಸ್ವಲ್ಪ ವಯಸ್ಸಾಗಿದೆ, ಈಗ ಮರೆತು ಕೂಡ ಹೋಗ್ತದೆ. ಓಕೆ, ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರನ್ನು ನಿಮ್ಮನ್ನು ಸ್ವಾಗತಿಸ್ತೇನೆ, ಶಿಕ್ಷಕ ವರ್ಗದವರನ್ನು ಸ್ವಾಗತಿಸ್ತೇನೆ, ಶಿಕ್ಷಕೇತರ ಸಿಬ್ಬಂದಿಗಳನ್ನು ಸ್ವಾಗತಿಸ್ತೇನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮುದ್ದು ಮಕ್ಕಳನ್ನು ನಾನು ಸ್ವಾಗತಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು. ಎಲ್ಲರನ್ನೂ ಆತ್ಮೀಯತೆಯಿಂದ ಸ್ವಾಗತಿಸಿದ ಸರ್ ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇದೊಂದು ಅಪರೂಪದ ಕ್ಷಣ. ನಾನು ನೀವು ಎಲ್ಲರೂ ಈ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದೇವೆ. ಹೌದು, ಕ್ರಿಸ್ಮಸ್ ಹಬ್ಬದ ಆಚರಣೆಯ ಮಹತ್ವದ ವಿಶೇಷ ರೀತಿಯ ಉದ್ಘಾಟನೆಯ ಕ್ಷಣ, ಆಕರ್ಷಣೀಯ ಉದ್ಘಾಟನೆ ಇದೀಗ ನಡೆಯಲಿದೆ. ಈ ಉದ್ಘಾಟನೆಯನ್ನು ರೆವರೆಂಡ್ ಫಾದರ್ ರೂಪೇಶ್ ಅಶೋಕ್ ಮಾತಾ ಇವರು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಕೈ ಜೋಡಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. This is a moment of special inauguration, a significant moment in the Christmas celebration. You and I are going to witness this moment, inauguration of Christmas celebration by Reverend Father Rupesh Mata by unveiling the shawl. ಅದೇ ರೀತಿ ನಕ್ಷತ್ರ, ಯಾಕೆಂದರೆ ಈ ನಕ್ಷತ್ರದ ಬೆಳಕು ಕಂಡಾಗಲೇ ಅಲ್ಲಿ ಯೇಸು ಕ್ರಿಸ್ತರು ಹುಟ್ಟಿದ್ದಾರೆ ಎಂದು ಒಂದು ಸೈನ್ ಆಗಿ, ಒಂದು ಸಿಂಬಲ್ ಆಗಿ ಒಂದು ಕಾಣಿಸಿದ ಕುರುಬರಿಗೆ ಎಲ್ಲರಿಗೂ ಇದನ್ನು ನಮ್ಮ ಪೊಲೀಸ್ ಅಧೀಕ್ಷಕರು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಅನಿಲ್ ಭುಮರಡ್ಡಿ ಅವರು ಇದೀಗಲೇ ಈ ನಕ್ಷತ್ರಗಳನ್ನು ಬೆಳಗಿಸಿರುತ್ತಾರೆ. ಈ ವಿಶೇಷ ಕ್ಷಣಕ್ಕೆ ನಾವೆಲ್ಲರೂ ನಿಜವಾಗಿ ಸಾಕ್ಷಿಯಾಗಿದ್ದೇವೆ. ಯಾಕೆಂದರೆ ಇಲ್ಲಿ ತಿರುಗುತ್ತಿರುವ ಗೋದಲಿ ಇದರಲ್ಲೊಂದು ಸಂದೇಶ. ಹೇಗೆ ನಮ್ಮ ಭೂಮಿ ತಿರುಗುತ್ತಾ ಇರುತ್ತದೆಯೋ ಏನು ಒಂದು ಗುರುತ್ವಾಕರ್ಷಣ ಬಲದಿಂದ ಅದೆಷ್ಟೋ ವಸ್ತುಗಳನ್ನು ತನ್ನ ಕಡೆಗೆ ಆಕರ್ಷಿಸುತ್ತದೆ. ಹೌದು, ಈ ತಿರುಗುತ್ತಿರುವ ಗೋದಲಿ ನಮ್ಮ ಎಲ್ಲ ಮನುಷ್ಯ ಕುಲದ ಪಾಪಗಳನ್ನು ವಿಮೋಚಿಸಿ ಈ ಪ್ರಪಂಚಕ್ಕೆ ಪಾಪ ಮುಕ್ತರಾದ ಒಂದು ಸಂದೇಶವನ್ನು ನೀಡುತ್ತಿದೆ. ಅದೇ ರೀತಿ ನಮ್ಮ ಎಲ್ಲರನ್ನು ಒಂದು ಶಾಶ್ವತ ಮನೆಗೆ, ಅದೇ ಸ್ವರ್ಗಲೋಕ, ಆ ಶಾಶ್ವತ ಮನೆಗೆ ನಾವು ಯಾವ ರೀತಿ
ನಮ್ಮನ್ನು ನಾವು ಸಜ್ಜುಗೊಳಿಸಬೇಕೆಂದು ನಾವು ಅನಿಸಿದ್ದೇವೆ. ಈ ಗೋಧಲಿಯ ಮುಖಾಂತರ ಪ್ರಭು ಕ್ರಿಸ್ತರು ಅದೇ ಸಂದೇಶವನ್ನು ನೀಡುತ್ತಿದ್ದಾರೆ. ಧನ್ಯವಾದಗಳು. ಈ ಗೋಧಲಿಯ ವಿಶೇಷತೆಯನ್ನು ನಾನೊಂದು ಹೇಳಲೇಬೇಕು. ಯಾಕೆಂದರೆ ಸರ್ ಹೇಳಿದ್ರು, ಎಲ್ಲ ಕ್ರೈಸ್ತ ಸಿಬ್ಬಂದಿಗಳು ಸೇರಿ ಈ ಕ್ರಿಸ್ಮಸ್ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದು ನಿಜವಾಗಿಯೂ ಸತ್ಯ. ಯಾಕೆಂದರೆ ಡ್ಯಾನ್ಸ್ ಆಗಿರ್ಬೋದು, ಸ್ಕಿಟ್ಟಿ, ಎಲ್ಲ ಕಾರ್ಯಕ್ರಮವನ್ನು ಎಲ್ಲ ಕ್ರಿಸ್ತ ಸಿಬ್ಬಂದಿಗಳು, ಕ್ರೈಸ್ತರೆಲ್ಲರೂ ಸೇರಿ ನಾವಿಲ್ಲಿ ಪ್ರಿಪರೇಷನ್ ಮಾಡ್ತಾ ಇದ್ವಿ. ಆದರೆ ಈ ಗೋಧಲಿಯ ವಿಚಾರ ನಮ್ಮ ಮನಸ್ಸಿಗೆ ತೋಚಲಿಲ್ಲ. ಉದ್ಘಾಟನೆ ಯಾವ ರೀತಿ ಆಗಬೇಕು ಎಂಬುದು ಒಂದು ಪ್ರಶ್ನೆಯಾಗಿದ್ದಾಗ ನಾವು ಪ್ರತಿ ವರ್ಷದಂತೆ ಗೋಧಲಿಗೆ ಒಂದು ಬೆಳಕನ್ನು ನೀಡಿ ಉದ್ಘಾಟನೆ ಮಾಡಬಹುದಿತ್ತು ಅಂತ ಒಂದು ಯೋಚನೆ ಇತ್ತು. ಆದರೆ ಅದು ಬೇಡ, ಒಂದು ವಿಶೇಷ ರೀತಿಯ ಉದ್ಘಾಟನೆ ಆಗಬೇಕಂತ ಆಲೋಚನೆ ಮಾಡಿದವರೇ ಈ ವೇದಿಕೆಯಲ್ಲಿ ಇರುವ ನಮ್ಮ ಸಂಸ್ಥೆಯ ರೂವಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿಯವರು. ಅದೇ ರೀತಿ ಅವರ ಜೊತೆ ಬಹಳಷ್ಟು ಜನ ಕೈ ಜೋಡಿಸಿದ್ದಾರೆ. ಯಾರು ಕ್ಯಾಥಲಿಕ್ಸ್ ಅಲ್ಲ, ಅದರಲ್ಲಿ ಜೀವನವರು ಇದ್ದಿರ್ಬೋದು, ಏನು ಸಹಾಯ ಮಾಡಿದ್ದಾರೆ. ಸಂತೋಷ್ ಶೆಟ್ಟಿ ಅವರು, ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿಗಳು, ಎಲ್ಲ ಟೀಚರ್ಸ್, ನಾನ್ ಕ್ಯಾಥಲಿಕ್ ಟೀಚರ್ಸ್. ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಟೀಚರ್ಸ್ ಫಾರ್ ಜಾಯ್ನಿಂಗ್ ಹ್ಯಾಂಡ್ ಫಾರ್ ದಿಸ್ ಬ್ಯೂಟಿಫುಲ್ ವಾಟ್ ಯು ಹ್ಯಾವ್ ಪ್ರಿಪೇರ್ಡ್ ಅ ವೆರಿ ಬ್ಯೂಟಿಫುಲ್ ಮ್ಯಾಂಚರ್. ಥ್ಯಾಂಕ್ ಯು ಸೋ ಮಚ್ ಸರ್. ತುರ್ತು ಕಾರ್ಯಕ್ರಮದ ನಿಮಿತ್ತ ನಮ್ಮ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶ್ರೀ ಅನಿಲ್ ಕುಮಾರ್ ಬೊಮ್ಮರೆಡ್ಡಿ ಅವರು ನಿರ್ಗಮಿಸ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಅವರು ಸಂದೇಶವನ್ನು ನೀಡಿ ನಿರ್ಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಬಹಳ ವಿಶೇಷವಾದಂಥ ಕಾರ್ಯಕ್ರಮ, ನನ್ನ ಜೀವನದಲ್ಲಿ ಬಹಳ ಮಹತ್ತರವಾದಂಥ ಒಂದು ಹಬ್ಬದ ವಾತಾವರಣವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಆ ಒಂದು ಹೊಸ್ತಲಲ್ಲಿ ನಾನಿದ್ದೇನೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗ್ತದೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಸಾನ್ನಿಧ್ಯದ ಎಲ್ಲ ಮುದ್ದು ಮಕ್ಕಳೇ ಮತ್ತು ಅವರನ್ನು ಸಾಕಿ ಸಲುಹಿ ಅವರನ್ನು ಸಶಕ್ತರನ್ನಾಗಿ ಮಾಡ್ತಕ್ಕಂಥ ಎಲ್ಲ ಅಧ್ಯಾಪಕಿ ವೃಂದದವರೇ, ಮಾಧ್ಯಮದ ಮಿತ್ರರೇ ಮತ್ತು ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಅದ್ಧೂರಿಯಾಗಿ ಮತ್ತು ಯಥಾವತ್ತಾಗಿ ಬಹಳ ಆಕರ್ಷಕವಾಗಿ ನಿಯೋಜನೆ ಮಾಡಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಒಂದು ಸ್ವಲ್ಪ ಮೆಲುಕು ಹಾಕಿದರೆ ಹಿಸ್ಟ್ರಿ ಏನು ಅಂತ ಇದರದು ಕೆಲವು ದಿವಸಗಳ ಹಿಂದೆ, ಪ್ರಾಬ್ಲಿ ಒಂದೂವರೆ ತಿಂಗಳ ಹಿಂದೆ ಕಾಣಿಸುತ್ತೆ, ಹೀಗೆ ನಾನು ಬೆಳ್ತಂಗಡಿಗೆ ಹೋದಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ನಮ್ಮ ಮುರಳಿ ಸರ್ ಒಬ್ಬರು ಈ ಬಲಿಪ ರೆಸಾರ್ಟ್ ಮತ್ತು ಅವರು ಹೆಸರಾಂತ ನ್ಯಾಯವಾದಿಗಳಿದ್ದಾರೆ, ಅವ್ರದ್ದು ಒಂದು ಆಕಸ್ಮಿಕವಾಗಿ ಪರಿಚಯ ಆಯಿತು. ಅವರನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥವ್ರು ರೋಷನ್ ಸಿಕ್ವೇರ ಅವರು ಅದಕ್ಕಿಂತ ಮುಂಚೆ ಕೂಡ ನನಗೆ ಒಮ್ಮೆ ಹೀಗೆ ಭೇಟಿಯಾದಾಗ ನಮ್ಮ ಒಬ್ಬ ಕಿಶೋರ್ ಅಂತ ಫ್ರೆಂಡ್ ಜೊತೆಗೆ ಅವರು ನೋಡಿದ್ರು ಕಾಣಿಸುತ್ತೆ. ಸೊ ಅವರು ಹೇಳ್ತಾಯಿದ್ರು, ಹೀಗೆ ನಾವು ಮಾತನಾಡ್ತಾ ಇರಬೇಕಾದ್ರೆ ಸಾನ್ನಿಧ್ಯ ಬಗ್ಗೆ ಪ್ರಥಮವಾಗಿ ಅವರು ಉಲ್ಲೇಖಿಸಿದ್ರು. ಈ ಥರ ಅಲ್ಲಿ ಒಂದು ಸಂಸ್ಥೆನ ನಡೆಸ್ತಾ ಇದ್ದಾರೆ, ಬಹಳ ಮಹೋನ್ನತವಾದಂಥ ದೇಶಗಳನ್ನು ಇಟ್ಕೊಂಡು ಮೆಂಟಲಿ ಚಾಲೆಂಜ್ಡ್ ಮತ್ತು ಬಹಳಷ್ಟು ಕಷ್ಟದಿಂದ ಬಂದಿರತಕ್ಕಂಥ ಮಕ್ಕಳನ್ನು ಅವರು ಎಷ್ಟು ಸಮರ್ಪಕ ಮನೋಭಾವದಿಂದ ಅದನ್ನು ನೋಡ್ಕೊಂಡು ಬೆಳೆಸ್ತಾ ಇದ್ದಾರೆ. ನೀವು ಒಂದು ಸತಿ ಖಂಡಿತ ನೋಡಬೇಕು. ಕ್ರಿಸ್ಮಸ್ ಆಚರಣೆ ಅನ್ನುವಂಥದ್ದಿದ್ದರೆ ನೀವು ಅಲ್ಲಿ ಮಾಡಿದರೆ ಅದಕ್ಕೆ ಸಾರ್ಥಕತೆ ಸಿಗುತ್ತೆ ಅನ್ನುವಂಥದ್ದು ಒಂದು ಸುಳಿವು ಕೊಟ್ಟರು. ನಾನು ಇಲ್ಲೇ ನಿಮ್ಮ ಹತ್ತಿರದಲ್ಲೇ ಇರತಕ್ಕಂಥ ಒಂದು ಏನು ಕ್ಲಾಸಿಕ್ ಶಫೈರ್ ಅಂತ ಅಪಾರ್ಟ್ಮೆಂಟ್ ಇದೆ, ಅಲ್ಲಿ ನಾನು ವಾಸವಾಗಿರ್ತಕ್ಕಂಥದ್ದು. ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಸ್ಟ್ 7ರಂದು ಮಾತ್ರ ಬಂದಿದ್ದು. ಶಿವಮೊಗ್ಗದಿಂದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕನಾಗಿ ಅಲ್ಲಿ ಕರ್ತವ್ಯ ನಿರ್ವಹಿಸಿ ಇಲ್ಲಿ ಒಂದು 4.5 ತಿಂಗಳ ಹಿಂದೆ ಅಷ್ಟೇ ಬಂದಿದ್ದು. ಸುಮಾರು ಓಡಾಡ್ತಾ ಇರಬೇಕಾದ್ರೆ ಡೈಲಿ ಬೆಳಗ್ಗೆ ಮಾರ್ನಿಂಗ್ ವಾಕ್ ಇಲ್ಲಿ ಹೋಗ್ತಾ ಇದ್ದೆ. ನಾನು ನೋಡ್ತಾ ಇದ್ದೆ ಈ ಸಾನ್ನಿಧ್ಯ ಬೋರ್ಡ್ನ, ಈ ಬಿಲ್ಡಿಂಗ್ನ. ಅದು 2003ನೇ ಇಸ್ವಿಯಲ್ಲಿ ಏನೋ ಇದನ್ನು ಸ್ಥಾಪನೆ ಮಾಡಿದರು ಹಾಗೆ ಅಂತ. ವಿಶೇಷವಾಗಿ ಇಲ್ಲಿ ಏನು ನಡೀತಾ ಇದೆ ಎಂಥದ್ದು ಅಂತ ಗೊತ್ತಿರಲಿಲ್ಲ ನನಗೆ. ವಸಂತ್ ಶೆಟ್ಟಿಯವರು ಹೀಗೆ ಒಂದು ಸತಿ ಮಾತನಾಡಿ ಅವರು ರೋಷನ್ ಸಿಕ್ವೇರ ಅವರು ಹೇಳಿದರೆ ಕಾಣಿಸುತ್ತೆ, ನೀವು ಯಾಕೆ ಬರಬಾರ್ದು, ನಮ್ಮಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಹಾಗೆ ಅಂತ ಹೇಳಿದಾಗ ನಾನು ಆಯಿತು ಅಂತ ಸಂತೋಷದಿಂದ ಒಪ್ಕೊಂಡೆ. ಅದಕ್ಕಿಂತ ಮುಂಚೆ ಅವರು, ನೀವು ಹೇಗೋ ಬರ್ತೀರಿ, ಅವತ್ತು ಒಂದು ಕಾರ್ಯಕ್ರಮದಲ್ಲಿ ಇದ್ದಾಗ ಭಾಳ ಗಡಿಬಿಡಿಯಲ್ಲಿ ಇರ್ತೀವಿ, ಆ ಧಾವಂತದಲ್ಲಿ ನೀವು ಎಲ್ಲನೂ ಕೂಡ ತಾಳ್ಮೆಯಿಂದ ನೋಡೋಕ್ಕೆ ಆಗಲಿಕ್ಕಿಲ್ಲ. ಸೊ ಹಾಗಾಗಿ ಒಂದು 2-3 ದಿವಸ ಮುಂಚೆ, ಈ ಪ್ರೋಗ್ರಾಮ್ ಆಗೋಕ್ಕಿಂತ ಮುಂಚೆ ಬಂದು
ಇಲ್ಲಿ ಭೇಟಿ ನೀಡಿದರೆ ತುಂಬ ಒಳ್ಳೆಯದಾಗತ್ತೆ ಅಂತ ನಾನು ಇಲ್ಲೇ ಹತ್ತಿರದಲ್ಲೇ ಇರೋದರಿಂದ ನಾನು ಆಯಿತು ಅಂತ ಒಂದು ದಿವಸ ಬಿಡುವು ಮಾಡಿಕೊಂಡು ಒಂದು 3-4 ದಿವಸದ ಹಿಂದೆ ಬಂದಿದ್ದೆ ನಾನಿಲ್ಲಿ. ಇಲ್ಲಿ ಕಾಲಿಟ್ಟು ಇಲ್ಲಿ ನಡೀತಕ್ಕಂಥ ಕೆಲಸ ಕಾರ್ಯಗಳು, ಕರ್ತವ್ಯಗಳು ಮತ್ತು ಏನು ಇಲ್ಲಿ ದಿನ ಬೆಳಗ್ಗೆ ಆದರೆ ಈ ಮಕ್ಕಳನ್ನು ನೋಡ್ಕೊಳ್ತಕ್ಕಂಥ ದಾಯಿತ್ವ ಹೊಂದ್ಕೊಂಡಿರ್ತಕ್ಕಂಥವ್ರು ಎಲ್ಲ ಇದನ್ನು ನೋಡಿ ಅತಿಯಾದಂಥ ಸಂತೋಷದ ಜೊತೆಗೆ ವಿಸ್ಮಯ ಕೂಡ ಉಂಟಾಯಿತು ನನಗೆ. ತೀರಾ ದಿಗ್ಭ್ರಮೆ, ಏನದು ಇಷ್ಟೊಂದು ಅಚ್ಚುಕಟ್ಟಾಗಿ ಕರಾರುವಕ್ಕಾಗಿ ನಡೆಸ್ತಕ್ಕಂಥದ್ರಲ್ಲಿ ಏನಿರ್ಬೋದು ಈ ಹಿಂದೆ ಅಂತ ಆ ಸುಳಿವನ್ನು ಈಗ ತಾನೇ ಬಿಟ್ಟುಕೊಟ್ರು ವಸಂತ್ ಶೆಟ್ಟಿಯವರು. 25 ವರ್ಷಗಳ ಕಾಲ ಇಂತಹ ಮೆಂಟಲಿ ಚಾಲೆಂಜ್ಡ್ ಮಕ್ಕಳನ್ನು ಅವ್ರ ಜೊತೆಗೆ ಇದ್ದುಬಿಟ್ಟು ಅವ್ರಿಗೆ ಕಲಿಕೆಯನ್ನು ಮಾಡೋದ್ರ ಜೊತೆಗೆ ತಮ್ಮ ಜೀವನವನ್ನೇ ಅವ್ರಿಗೋಸ್ಕರ ಸಮರ್ಪಣೆ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಒಂದು ಸಶಕ್ತ ಮುಖಂಡ ಒಂದು ಯಾವುದೇ ಸಂಸ್ಥೆಯಲ್ಲಿ ಇದ್ದರೆ ಆ ಸಂಸ್ಥೆ ಎಲ್ಲಿವರೆಗೂ ಬೆಳಿಬೋದು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಬೇಕಾದಂಥ ಒಂದು ಸನ್ನಿವೇಶ ಬಂದೇ ಬರುತ್ತೆ ಅನ್ನೋದಕ್ಕೆ ಜ್ವಲಂತ ಉದಾಹರಣೆ ಅವರು ವಸಂತ್ ಅವರು ಇದ್ದಾರೆ. ಅದರ ಹಿಂದೆ ಅವರು ಹೇಳಿದಾಗೆ ಅವರೊಬ್ಬರೇ ಅಲ್ಲ, ಅವ್ರಿಗೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿ ಏನಿಲ್ಲಿ ಬಳಗ ಇದೆ, ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ಏನಿದ್ದಾರೆ ಟ್ರಸ್ಟಿಗಳು, ಗಣೇಶ್ ಟ್ರಸ್ಟಿಗಳು ಏನಿದ್ದಾರೆ ಅವರು ಸಾಮಾನ್ಯರಂತೂ ಅಲ್ಲ, ಸಾಮಾನ್ಯರಲ್ಲೇ ಅಸಾಮಾನ್ಯರು ಎಲ್ಲರೂ. ಹಾಗೆ ಅದನ್ನು ಮುಂಚೂಣಿಯಲ್ಲಿ ನಡೆಸ್ತಕ್ಕಂಥ ಒಂದು ಏನು ದಾಯಿತ್ವ ಹೊತ್ತಿರ್ತಕ್ಕಂಥ ಟೀಚರ್ಸ್ ಏನಿದ್ದಾರೆ ಇಲ್ಲಿ, ಅವರು ಟೀಚರ್ಸ್ ಅಂತಂತೂ ನನಗೇನು ಅನಿಸ್ಲಿಲ್ಲ ಅವತ್ತು ಭೇಟಿ ಕೊಟ್ಟಾಗ. ಸ್ವಲ್ಪ ಸ್ಟೂಡೆಂಟ್ಸು ಈ ಟೀಚರ್ಸು ಪೋಷಾಕು, ಕುಳಿತುಕೊಳ್ಳೋದು, ಮಾತಾಡೋದು, ರೀತಿ ನೀತಿ ಒಂದು ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದರೂ ಕೂಡ ಅವರು ಅವರ ಮನೆಯವರೇ ಏನೋ ಅವರು ತಮ್ಮ ಮಕ್ಕಳೇನೋ ಅನ್ನೋ ರೀತಿಯಲ್ಲಿ ಅವರು ಎಷ್ಟು ತಾಳ್ಮೆಯಿಂದ ಆ ಮಕ್ಕಳನ್ನು ಸಲಹುವಂಥದ್ದು, ಪ್ರೀತಿಯಿಂದ ಮಾತನಾಡಿಸ್ತಕ್ಕಂಥದ್ದು, ಅವ್ರಿಗೆ ಹೇಳ್ಕೊಡ್ತಕ್ಕಂಥದ್ದು, ನಾನಾ ಮಜಲುಗಳು ಇದರಲ್ಲಿ ಒಂದೊಂದೇ ಎಳೆಯಾಗಿ ತೆರೆದುಕೊಳ್ತಾ ಹೋಯಿತು. ತುಂಬ ಆಶ್ಚರ್ಯಚಕಿತನಾಗೋದ್ರ ಜೊತೆಗೆ ಈಗಿನ ಒಂದು ಸಂದರ್ಭದಲ್ಲಿ ಎಲ್ಲಿ ನೋಡಿದರೂ ನಾವು ಬರೀ ಒಂದು ನೆಗೆಟಿವಿಟಿನೇ ನಾವು ನೋಡ್ತಾ ಇದ್ದೀವಿ. ಎಲ್ಲಪ್ಪ ಏನೋ ಆಶಾಭಾವನೆ ಅನ್ನೋದು ಈ ಜಗತ್ತಲ್ಲಿ ಇಲ್ವಾ ಅಂತ ಅನ್ನುವಂಥದ್ದು ಸಿನಿಕತನ ನಮ್ಮ ಹತ್ರ ಬೆಳೀತಾ ಇರಬೇಕಾದ್ರೆ ದೇರ್ ಈಸ್ ನೋ ಹೋಪ್ ಅಂದಾಗ ಕುವೆಂಪು ಅವರು ನೆನಪಾಗ್ತಾರೆ, ವಸಂತ್ ಅಂತವರು ನೆನಪಾಗ್ತಾರೆ, ಅವರ ಬಳಗ ನೆನಪಾಗ್ತಾರೆ. ಸ್ಟಿಲ್ ದೇರ್ ಈಸ್ ಹೋಪ್. ಇಂಥ ಮಕ್ಕಳನ್ನು ನೋಡಿದಾಗ, ಇಂಥ ಸಂಸ್ಥೆ ನೋಡಿದಾಗ, ಇಲ್ಲಿ ನಡೀತಕ್ಕಂಥ ಒಂದು ಏನು ಅಗಾಧವಾದಂಥ ಕೆಲಸ ಕಾರ್ಯಗಳನ್ನು ನೋಡಿದಾಗ ಮಾನವೀಯತೆ, ಮನುಷ್ಯತ್ವ ಇದೆ. ಈ ದೇಶಕ್ಕಷ್ಟೇ ಅಲ್ಲ, ಜಗತ್ತಿಗೆ ಕೂಡ ಒಂದು ಆಶಾಭಾವನೆ ಇದೆ. ಎಲ್ಲ ಕೂಡ ನಕಾರಾತ್ಮಕವಾಗಿಲ್ಲ, ಸಕಾರಾತ್ಮಕವಾದಂಥ ಚಿಂತನೆಗಳು ಅದನ್ನು ಮೂಡಿಸ್ತಕ್ಕಂಥ ಅಗಾಧವಾದಂಥ ಶ್ರಮವನ್ನು ವಹಿಸಿ ನಡೆಸ್ತಕ್ಕಂಥವ್ರು ಕೂಡ ಇದ್ದಾರೆ. ಅವರು ಇದಕ್ಕೆ ಪ್ರೇರಣೆ. ಜಗತ್ತನ್ನು ನಡೆಸ್ತಕ್ಕಂಥವ್ರನ್ನ, ಇಂಥವ್ರನ್ನ ನಾವು ನೋಡಿಬಿಟ್ಟು ಸಮಾಧಾನ ಪಟ್ಕೊಳ್ತಕ್ಕಂಥದ್ದು, ಆಶಾಭಾವನೆ ಹೊಂದಿರತಕ್ಕಂಥದ್ದು ಇಟ್ಕೊಳ್ಬೇಕಾದಂಥ ಅತಿ ಅವಶ್ಯಕತೆ ಅಂತ ನನಗಾದರೂ ಅನಿಸುತ್ತೆ. ಭಾಳ ಸಂತೋಷ ಆಯಿತು ಬಂದು ನೋಡಿ. ಮೊನ್ನೆ ದಿವಸ ನಾನು ಅವ್ರು ಹೇಳಿದಾಗೆ ಒಂದು 5-10 ನಿಮಿಷ ಸುಮ್ಮನೆ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಅವರು ಕರ್ಕೊಂಡು ಎಳೆಯಾಗಿ ಪ್ರತಿಯೊಂದು ಇಲ್ಲಿ ಏನು ಸಾನ್ನಿಧ್ಯದಲ್ಲಿ ನಡೀತಾ ಇದೆ ಅದನ್ನು ಕಲಿಕೆ ಇರ್ಬೋದು, ಮಕ್ಕಳು ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಅವರು ವಾಸ ಇರ್ಬೋದು, ಊಟ ವ್ಯವಸ್ಥೆ ಇರ್ಬೋದು, ಅವರೇ ತಮ್ಮ ಕೈಯಾರೆ ತಯಾರಿಸ್ತಕ್ಕಂಥ ಕೆಲವು ಕಲಾಕೃತಿಗಳಿರ್ಬೋದು, ಅವನ್ನೆಲ್ಲ ನೋಡಿದಾಗೆ ಸಾಮಾನ್ಯವಾಗಿ ನಾರ್ಮಲ್ ಇರ್ತಕ್ಕಂಥ ಮಕ್ಕಳಿಗಿಂತ ಏನು ಭಿನ್ನ ಇಲ್ಲ, ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ. ದೇ ಆರ್ ಫಾರ್ 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 ಅಹೆಡ್ ಆ್ಯಂಡ್ ಬೆಟರ್ ವೆನ್ ಕಂಪೇರ್ಡ್ ಟು ದಿ ನಾರ್ಮಲ್ ಚಿಲ್ಡ್ರನ್. ಆ ಲೆಕ್ಕದಲ್ಲಿ ಅಷ್ಟೊಂದು ದೊಡ್ಡ ಒಂದು ಚಾಲೆಂಜನ್ನು ಅವರು ಎದುರಿಸಿ ಏನೂ ಆಗೇ ಇಲ್ಲೋ ಅನ್ನೋ ತಮ್ಮನ್ನೇ ತಾವು ಸಂಪೂರ್ಣವಾಗಿ ಸಮರ್ಪಣಾ ಮನೋಭಾವದಿಂದ ಮಾತ್ರ ಮಾಡಿದಾಗ ಈ ರೀತಿ ರಿಸಲ್ಟ್ಸ್ ಬರೋಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಸಾಧ್ಯನೇ ಇಲ್ಲ. ಅದನ್ನು ಕೆಲಸ ಅಂತ ಅಂದ್ಕೊಳ್ಳುವಂಥದ್ದು, ಅದು ಒಂದು ನನ್ನ ಜವಾಬ್ದಾರಿ ಅಂತ ಅಂದ್ಕೊಳ್ಳೋದು ಕಿಂತನೂ ಇಲ್ಲ, ಅವರು ನನ್ನ ಮಕ್ಕಳು, ನಾನು ಅವ್ರಿಗೋಸ್ಕರ ಇರೋದು ಅಂತ ಹೇಳಿಬಿಟ್ಟು ಅವರು 25 ವರ್ಷಗಳ ಅನುಭವವನ್ನು ಎಲ್ಲ ಧಾರೆ ಎರೆದು ಈ ಸಂಸ್ಥೆಯನ್ನು ಈ ಮಟ್ಟಕ್ಕೆ ತಂದಿದ್ದಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೇನೂ ಇಲ್ಲ. ಈ ಸಂಸ್ಥೆ ಬಹಳಷ್ಟು ಕಡೆ ಒಳ್ಳೆಯ ಹೆಸರನ್ನು ಮಾಡಿದೆ. ಇತ್ತೀಚೆಗೆ ತಾನೇ ಡಿಸೆಂಬರ್ 16ರಂದು ತಮಗೆಲ್ಲ ಗೊತ್ತಿರ್ಬೋದು, 1971ರಲ್ಲಿ ಇಂಡೋ ಪಾಕ್ ವಾರ್ ಆಗಿ ಬಾಂಗ್ಲಾದೇಶ್ ಕ್ರಿಯೇಟ್ ಆಗಿ ಭಾಳಷ್ಟು ಜನ ವಾರ್ ವೆಟ್ರನ್ಸ್ ಹೂ ಆರ್ 80+ ಅವರು ಈಗಲೂ ಇದ್ದಾರೆ. ಭಾಳಷ್ಟು ದೊಡ್ಡದಾದಂಥ ಕೊಡುಗೆ ಈ ಮಂಗಳೂರಿನ ಒಂದು ಜನ ಅಥವಾ ಮಂಗಳೂರಿನಲ್ಲಿ ಇರ್ತಕ್ಕಂಥ ಇಲ್ಲಿಯವರೇ ಆಗಿರ್ತಕ್ಕಂಥವರು ಸೇನೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ತಮ್ಮ ಸಮರ್ಪಣಾ ಮನೋಭಾವದಿಂದ ಆಗಿನ ಕಾಲದಲ್ಲಿ ಅವರು ಏನೇನೆಲ್ಲ ಮಾಡಿದ್ರು ಅದಕ್ಕೋಸ್ಕರ ನಾವು ನೆಮ್ಮದಿಯಿಂದ ಇದ್ದೇವೆ ಅಂತ ಅನ್ನುವಂಥ ಆ ಒಂದು
ಅಪರೂಪದ ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ಸಾನ್ನಿಧ್ಯ ಮಕ್ಕಳು ಎಲ್ಲ ಬಂದಿದ್ದರು ಅಲ್ಲಿ. ಅವರ ವಸಂತ ಶೆಟ್ಟಿಯವರು ಕೂಡ ಅದರಲ್ಲಿ ಬಂದಿದ್ದರು. ಮಾತನಾಡೋಕ್ಕಾಗಲಿಲ್ಲ, ಭಾಳಷ್ಟು ಜನರಿದ್ದರು. ಮತ್ತು ಒಂದು ಧಾವಂತದಲ್ಲಿ ನಾವು ಅವ್ರನ್ನ ಭೇಟಿ ಮಾಡಿ ಮಾತನಾಡೋಕ್ಕಾಗಲಿಲ್ಲ. ನಂತರದಲ್ಲಿ ನಾನು ಇಲ್ಲಿ ಬಂದು ಎಲ್ಲ ನೋಡಿಕೊಂಡು ಇಲ್ಲಿ ಏನು ನಡೀತಿದೆ ಅಂತ ಹೇಳಿ ನಾನು ಮನದಟ್ಟು ಮಾಡಿಕೊಂಡು ಆದಮೇಲೆ ನನಗೆ ಅನಿಸ್ತು, ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. ನಾಟ್ ಓನ್ಲಿ ನೌ, ಇನ್ ದ ಡೇಸ್ ಅಹೆಡ್ ಆಲ್ಸೋ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. ಈ ಥರ ಸಂಸ್ಥೆಗಳು ಈ ಥರ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಅವರ ತಂಡ ಎಲ್ಲರೂ ಇವರು ಅಂತಲ್ಲ, ಪ್ರತಿಯೊಬ್ಬರು ಇಂತಹ ಸಂಸ್ಥೆಯನ್ನು ಮುನ್ನಡೆಸುವಂಥದ್ದಾದರೆ ದೇಶಕ್ಕೆ ಅಷ್ಟೇ ಅಲ್ಲ ವಿಶ್ವಕ್ಕೆ ಭವಿಷ್ಯ ಇದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಒಂದು ಬಹಳ ಸಂತೋಷದ ಸುದಿನ ಇದು. ಈ ಒಂದು ಜಿಲ್ಲೆಗೆ ನಾನು ಬಂದಾಗ ಬಹಳಷ್ಟು ಜನ ಈ ಜಿಲ್ಲೆಗೆ ಬರಬೇಕಾದ್ರೆ ಹಿಂದೇಟಾಗ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಲಿ ಹಾಗಂತೆ ಹೀಗಂತೆ ಕಿರುಕಂತೆ 108 ಏನೇನೋ ಸಮಸ್ಯೆಗಳಂತೆ ಅಂತ ಬರೋಕ್ಕಿಂತ ಮುಂಚೆನೇ ರಾಗ ಹಾಡ್ತಾರೆ. ನಾನು ಬೇಕು ಅಂತ ಹೇಳಿ ಕೇಳ್ಕೊಂಡು ಬಂದಿದ್ದಿಲ್ಲಿ. ನನಗೆ ಕೇಳಿದ್ರು ನಮ್ಮ ಅಧಿಕಾರಿ ಒಬ್ಬರು, ಬರ್ತೀರಾ ಅಂತ. ಆಯಿತು ನಾನು ಬರ್ತೀನಿ ಅಂತ ಹೇಳಿ ಬಂದಿದ್ದು. ಬಟ್ ಐ ಡೋಂಟ್ ರಿಗ್ರೆಟ್ ಫಾರ್ ಹ್ಯಾವಿಂಗ್ ಟೇಕನ್ ದ್ಯಾಟ್ ಡಿಸಿಷನ್. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಮೈ ಡಿಸಿಷನ್ ದ್ಯಾಟ್ ಐ ಹ್ಯಾವ್ ಕಮ್ ಓವರ್ ಹಿಯರ್ ಆ್ಯಂಡ್ ಐ ಸಿ ಪೀಪಲ್ ಲೈಕ್ ಯು ಆ್ಯಂಡ್ ಸೋ ಮೆನಿ ಆಫ್ ದೆಮ್ ಇನ್ ಎಂಟೈರ್ ದಿಸ್ ಕೋಸ್ಟಲ್ ಬೆಲ್ಟ್. ತುಂಬ ಜನ ಇದ್ದಾರೆ ಹೂ ಆರ್ ವೆರಿ ವೆರಿ ಕಮಿಟೆಡ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಮ್ಯಾನ್ಕೈಂಡ್ ಆರ್ ಹ್ಯೂಮನ್ ಕೈಂಡ್. ವಾಟ್ ಬೆಸ್ಟ್ ದ್ಯಾನ್ ದಿಸ್ ಆಪರ್ಚುನಿಟಿ. ಇಂಥ ಒಂದು ಸನ್ನಿವೇಶದಲ್ಲಿ, ಒಕೇಷನ್ನಲ್ಲಿ, ಯೇಸು ಕ್ರಿಸ್ತನ ಜನನ ಸಂದರ್ಭದಲ್ಲಿ, ಹೊಸ ವರ್ಷದ ಹೊಸ್ತಲಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಮಾನವೀಯತೆಯ ಬಗ್ಗೆ, ಆ ಮೌಲ್ಯಗಳ ಬಗ್ಗೆ ಸ್ವಲ್ಪನಾದರೂ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ವಿ ಶುಡ್ ರೀಡೆಡಿಕೇಟ್ ಅವರ್ ಸೆಲ್ಫ್ಸ್. ನಾವು ಹೇಳ್ತಾ ಇರಬೇಕು ನಮಗೆ ನಾವು ಮನುಷ್ಯರಾಗಿ ಮನುಷ್ಯತ್ವವನ್ನು ಉಳಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು, ಈ ದೇಶಕ್ಕೆ ಈ ವಿಶ್ವಕ್ಕೆ ಒಂದು ಆಶಾದಾಯಕವಾದಂಥ ಒಂದು ವಾತಾವರಣವನ್ನು ನಿರ್ಮಿಸ್ತಕ್ಕದ್ದು ಎಲ್ಲರದೂ ದಾಯಿತ್ವ. ಮಾತನಾಡೋದಕ್ಕಿಂತ ಕೃತಿಯಲ್ಲಿ ಅದನ್ನು ತರುವಂಥದ್ರಲ್ಲಿ ನಾವು ನಂಬುತ್ತೇವೆ ಅಂತ ಹೇಳಿಕೊಂಡು ನಾವು ಮುಂಬರೋ ದಿವಸದಲ್ಲಿ ನಾವು ಇದನ್ನು ಮುನ್ನಡೆಸುವಂಥದ್ದಾದರೆ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ಸಮಾಜದಲ್ಲಿ ಬಹಳ ದೊಡ್ಡ ಒಂದು ಬದಲಾವಣೆ ಆಗ್ತದೆ, ಆಶಾಭಾವನೆ ಇರುತ್ತೆ. ಇಡೀ ವಿಶ್ವಕ್ಕೆ ಒಂದು ಚೇತೋಹಾರಿವಾದಂಥ ಒಂದು ವಾತಾವರಣ ಮೂಡಿ ಬರ್ತದೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಅಂಥ ಒಂದು ಅಗಾಧವಾದಂಥ ಕೆಲಸ ಕಾರ್ಯಗಳು ನಡೀತಕ್ಕಂಥ ಸಂಸ್ಥೆಯಲ್ಲಿ ನನ್ನೊಬ್ಬನ್ನ ಗುರುತಿಸಿ ಏನೋ ಇಲ್ಲಿ ಬನ್ನಿ ನೀವು ನಮ್ಮ ಜೊತೆಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ ಅಂತಂದ್ರೆ ನನಗೆ ಇದಕ್ಕಿಂತ ಸಂತೋಷ. ಬಹುಶಃ ನಾನು ಒಂದು 16-17 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಇಷ್ಟು ಅಲ್ಪ ಸಮಯದಲ್ಲಿ ಇಷ್ಟು ತೃಪ್ತಿಕರವಾದಂಥ ಒಂದು ವಾತಾವರಣವನ್ನು ಮತ್ತು ನನ್ನ ಇಲ್ಲಿಯ ಭೇಟಿ ಮತ್ತು ಇರುವಿಕೆ ನನಗೆ ತಂತಿರ್ತಕ್ಕಂಥ ಒಂದು ಸಮಾಧಾನ ಇದೆಯಲ್ಲ, ಬಹುಶಃ ಎಲ್ಲೂ ನನಗೆ ಆ ಫೀಲಿಂಗ್ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ತುಂಬ ಒಂದು ಅದ್ಭುತವಾದಂಥ ಒಂದು ಆ ಚೈತನ್ಯವನ್ನು ನೋಡಿ ಐ ಆಮ್ ಆಲ್ಸೋ ಮೋಟಿವೇಟೆಡ್ ಬೈ ಆಲ್ ದೀಸ್ ಥಿಂಗ್ಸ್. ಮುಂಬರೋ ದಿವಸದಲ್ಲಿ ನನ್ನ ಕಡೆ ವೈಯಕ್ತಿಕವಾಗಿ ಆಗಲಿ, ನನ್ನ ಇಲಾಖೆಯಿಂದ ಆಗಲಿ ಏನೆಲ್ಲ ಕೆಲಸ ಕಾರ್ಯಗಳು ಆಗಬೇಕಾಗಿದೆ, ನಾನು ಯಾವತ್ತೂ ಕೂಡ ನೀವು ಒಂದು ಕಾಲ್ ಮಾಡಿ ಐ ವಿಲ್ ಬಿ ದೇರ್ ಫಾರ್ ಯು ಡೇ ಆ್ಯಂಡ್ ನೈಟ್. ಯಾವುದಕ್ಕೂ ಏನೂ ತಲೆಬಿಸಿ ಇಲ್ಲ. ಒಂದು ಕಾಲ್ ಮಾಡಿ ಐ ಆಮ್ ಜಸ್ಟ್ ಅ ಕಾಲ್ ಅವೇ. ನಾವು ಯಾವುದೇ ಒಂದು ಸಕಾರಾತ್ಮಕ ಒಂದು ಒಳ್ಳೆಯ ಸಮಾಜಮುಖಿ ತಾವು ಕೆಲಸ ಕಾರ್ಯಗಳನ್ನು ಏನು ಮಾಡ್ತಾಯಿದ್ದೀರಿ, ತಮಗೆ ಸದಾ ಬೆನ್ನೆಲುಬಾಗಿ ನಿಂತು ನಾವು ಇದನ್ನು ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಾನು ಕೂಡ ತಮ್ಮ ಜೊತೆಗೆ ಕೈ ಜೋಡಿಸ್ತೇನೆ ಅಂತ ಹೇಳ್ತಾ, ನಾನು ಅವರು ಆಗಲೇ ಹೇಳ್ದಂಗೆ ಇಡೀ ದಿವಸ ನಿಮ್ಮ ಜೊತೆಗೆ ಎಲ್ಲಿವರೆಗೂ ಇರುತ್ತೋ ಆ ಕಾರ್ಯಕ್ರಮ ಇರಬೇಕು ಅಂತಲೇ ಇತ್ತು. ಸಡನ್ನಾಗಿ ಒಂದು ಮೀಟಿಂಗ್ ಈಗಾಗಲೇ ಸ್ಟಾರ್ಟ್ ಆಗಿದೆ, ನಾನು ಇಲ್ಲಿ ಇದ್ದೀನಿ. ಸೊ ಹಾಗಾಗಿ ಕೆಲವು ಒಂದು ನಿಮಿಷಗಳ ಕಾಲ ಆದರೂ ಇಲ್ಲಿ ಇಂಥ ಅರ್ಥಪೂರ್ಣ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕು. ಮತ್ತು ಮುಂಬರೋ ದಿವಸದಲ್ಲಿ ಇಲ್ಲೇ ಇದ್ದೇನೆ, ಹತ್ತಿರದಲ್ಲೇ. ಐ ಆಮ್ ಜಸ್ಟ್ ಅ ಕಾಲ್ ಅವೇ ಆ್ಯಂಡ್ ಆಲ್ಸೋ ಫಿಸಿಕಲಿ ಐ ಆಮ್ ವೆರಿ ವೆರಿ ನಿಯರ್. ಎನಿ ಟೈಮ್ ಐ ಕ್ಯಾನ್ ಕಮ್ ಡೌನ್ ಆ್ಯಂಡ್ ಬಿ ವಿತ್ ಯು ಆ್ಯಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿಸ್ ಸನ್ನಿಧಿ ಆನ್ಕ್ಲಾವರ್. ಈ ಒಂದು ಸ್ವರ್ಗಕ್ಕೆ ನಾನು ಯಾವತ್ತೂ, ನೀವು ಬಾಗಿಲು ತೆರೆದಿರಲಿ, ನಾನು ಯಾವತ್ತೂ ಬರೋಕ್ಕೆ ಇಷ್ಟಪಡ್ತೀನಿ, ಖುಷಿಯಿಂದ ನಿಮ್ಮ ಜೊತೆಗೆ ಇರ್ತೀನಿ. ಇಷ್ಟು ಹೇಳಿ ನನಗೆ ಅವಕಾಶಕ್ಕಾಗಿ ವಂದಿಸಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನವರು, ವಿಶೇಷವಾಗಿ ವಸಂತ್ ಶೆಟ್ಟಿಯವರು, ಫಾದರ್ ಅವರು, ಮತ್ತು ತಾವೆಲ್ಲ ಏನು ಈ ಕಾರ್ಯಕ್ರಮ ತಾವು ಇಲ್ಲದೇ ಆ ಕಳೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ತಾವೇ ಎಲ್ಲ ಮುತ್ತು ರತ್ನ ಏನು ಬೇಕಾದರೂ ಆ ಯೇಸು ಕ್ರಿಸ್ತನ ಜನನವನ್ನು ಏಂಜಲ್ಸ್ ಆಡ್ತಾಯಿದ್ದಾರೆ. ಆ ಏಂಜಲ್ಸ್ ಎಲ್ಲಿದ್ದಾರೆ? ದೀಸ್ ಆರ್ ಲಿಟಲ್ ಏಂಜಲ್ಸ್ ಆರ್ ಸಿಟ್ಟಿಂಗ್ ಓವರ್ ಆ್ಯಂಡ್ ಐ ರಿಯಲಿ ಫೀಲ್ ಪ್ರೌಡ್ ಆಫ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಫಂಕ್ಷನ್ ಆ್ಯಂಡ್ ಐ ವಿಲ್ ಲುಕ್ ಫಾರ್ವರ್ಡ್ ಟು ಅಟೆಂಡ್ ಮೆನಿ ಸಚ್ ಫಂಕ್ಷನ್. ನಾಟ್ ಓನ್ಲಿ ಅಟೆಂಡಿಂಗ್ ಬಟ್ ಅದರ ಜೊತೆಗೆ ನನ್ನ ಕೈಲಿ ಏನಾಗುತ್ತೆ ನಾನು ಡೆಫಿನೆಟ್ ಆಗಿ ಐ ವಿಲ್ ಡೂ ಇಟ್ ಫಾರ್ ದಿ ಬೆಟರ್ಮೆಂಟ್ ಆಫ್ ದಿಸ್ ಸೊಸೈಟಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಧನ್ಯವಾದಗಳು ಸರ್. ಸಾನ್ನಿಧ್ಯದ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ದೀರಿ. ಅದೇ ರೀತಿ
ಏನು ನೀವು ಇಲ್ಲಿ ಕಂಡಿದ್ದೀರಿ ಅದನ್ನೇ ಹೇಳಿರುತ್ತೀರಿ. ನಿಮ್ಮ ಈ ಸಮಯಕ್ಕಾಗಿ ನಾವು ಆಭಾರಿ ಆಗಿದ್ದೇವೆ. ಯಾಕೆಂದರೆ ಅತಿ ಒತ್ತಡದ ಕೆಲಸದಲ್ಲಿಯೂ ತಾವಿಲ್ಲಿ ಆಗಮಿಸಿರುವುದೇ ದೊಡ್ಡ ವಿಷಯ. ಇದೀಗ ಅವರು ನಿರ್ಗಮಿಸ್ತಾ ಇದ್ದಾರೆ. ತಮಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. Christmas is the festival of sweetness, cookies, cakes everywhere. Yes, we are in the season of Christmas, which brings joy every time. So now we are symbolically slice the Christmas cake. I request Mr. Roshan Siquera kindly come forward and slice the Christmas cake, and I request all the dignitaries kindly join in this slicing of Christmas cake. Yes. Joy to the world, the Lord. Roshan Siquera and all the dignitaries kindly join your hands to slice this Christmas cake. Let every heart prepare him new, and heaven and nature And also we are distributing now kuswas. sing, and to heaven Christmas without kuswar is no taste. So our caretakers are ready to serve the kuswas. Kindly take it and have the and enter the celebration of the Christmas. let me Yes. And also I request all the dignitaries Now, in the 6th month, the angel Gabriel was sent by God to the city of Galilee named Nazareth, to a virgin betrothed to a man whose name was Joseph of the house of David. The virgin's name was Mary. The angel said to her, Rejoice, highly favored one, the Lord is with you. Blessed are you among women. Mary was troubled at the saying, and considered what manner of greeting this was. And the angel said to her, Do not be afraid, Mary, for you have found favor with God. And behold, you will conceive in your womb and bring forth a son, and shall call his name Jesus. He will be great and will be called the Son of the Highest. Then Mary said to angel, How can this be, since I do not know a man? and the angel said to her, The Holy Spirit will come upon you, and the power of the Most High will overshadow you. Therefore, the child to be born will be called Holy, the Son of God. Mary said to angel, Behold, I am the servant of the Lord. Let it be to me according to your word. and the angel departed from her. Then Joseph, her husband, being a just man and not wanting to make her a public example, was minded to put her away secretly. But while he thought about these things, behold, an angel of the Lord appeared to him in a dream, saying, Joseph, son of David, do not be afraid to take you Mary your wife, for that which is conceived in her is of the Holy Spirit, and she will bring forth a son, and you shall call his name Jesus, for he will save his people from their sins. Then Joseph arose from sleep
and did as the angel of the Lord commanded him. And it came to pass in those days that a decree went out from Caesar Augustus that all the world should be registered. So everyone went to their own cities to be registered. And Joseph also went up from Galilee to Judea, to the city of David, which is called Bethlehem, to be registered with Mary, his betrothed wife, who was with child. While they were there, she brought forth her son, and wrapped him in swaddling cloths, and laid him in a manger, because there was no room for them. That night, in the fields near Bethlehem, some shepherds were keeping watch over their flock by night. And behold, an angel of the Lord stood before them, and the glory of the Lord shone around them, and they were greatly afraid. That the angel said to them, Do not be afraid, for behold, I bring you good tidings of great joy, which will be to all people. For there is born to you in this day, in the city of David, a Savior who is Christ the Lord. And this will be the sign to you. You will find a babe wrapped in swaddling clothes, lying in a manger. Hey, the king has won. The king has been born. Let's go. Come on. Let's go. Worship him. Yes. Now, after Jesus was born in Bethlehem of Judea, in the days of Herod the king, behold, wise men from the east came to Jerusalem. Where is he who has been born King of the Jews? For we have seen a star in the east and have come to worship him. When Herod heard these things, he was troubled and called the chief priests and scribes. Where the Christ was to be born, go and search diligently for the young child, and when you have found, bring me word that I too may come and worship him. When they had listened to the king, they went their way, and behold, the star which has been seen in the east, in its rising went before them until it came and stood over the place where the young child was. When they saw the star, they were thrilled with joy, and on going into the house, they saw the child and Mary his mother, and they bowed down and worshipped him. Then opening their treasure bags, they presented to him gifts, gold, frankincense, and myrrh. That was really a wonderful. What do you say? Yes. क्रिसमस आनंद शोधनार विद्यार्थी आता आमची नृत्याभिषाकार
वेळ आली. ಇದು ಮರಾಠಿಯ ಒಂದು ಕೋಟ್ಸ್ ಆಯ್ತಾ, ಅರ್ಥ ಆಗ್ಲಿಕ್ಕಿಲ್ಲ. ಸೊ ನೌ ವಿಲ್ ಪ್ರೆಸೆಂಟ್ ಅ ಕ್ರಿಸ್ಮಸ್ ಡಾನ್ಸ್ ವಿಚ್ ಈಸ್ ಇನ್ ಮರಾಠಿ. ಐ ವೆಲ್ಕಮ್ ಆಲ್ ದ ಸ್ಟೂಡೆಂಟ್ಸ್ ಟು ದ ಸ್ಟೇಜ್. हर्षाने बोला हालेलुया, आला हो आला नाताळ आला, हर्षाने बोला हालेलुया. बेथलेहम गावी येशू जन्मला, बेथलेहम गावी येशू जन्मला, हर्षाने बोला हालेलुया, 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 हालेलुया. आला हो आला नाताळ आला, हर्षाने बोला हालेलुया, आला हो आला नाताळ आला, हर्षाने बोला हालेलुया. लहर संचारली, आई मरिया धन्यती झाली, हर्षाने बोला हालेलुया, आई मरिया धन्यती झाली, हर्षाने बोला हालेलुया, 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 हालेलुया. आला हो आला नाताळ आला, हर्षाने बोला हालेलुया, आला हो आला नाताळ आला, हर्षाने बोला हालेलुया. परमेश्वर आला, पापी मानवा ताराया, गाईच्या गोठी परमेश्वर आला, पापी मानवा ताराया. माझ्या पापांसाठी तुझ्या पापांसाठी सर्वांच्यासाठी तो अवतरला, राजा हेरोद बनी हादरला, सुमाने बोला हालेलुया, राजा हेरोद बनी हादरला, सुमाने बोला हालेलुया, 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 हालेलुया. आला हो आला नाताळ आला, हर्षाने बोला हालेलुया, आला हो आला नाताळ आला, हर्षाने बोला हालेलुया, हर्षाने बोला हालेलुया, हर्षाने बोला हालेलुया. काय झाला? ಎಸ್, तुमचे डान्स खूप छान. ಓಕೆ, ಯಾಕೆಂದರೆ ಇಲ್ಲಿ ವೇದಿಕೆಯ ಮೇಲೆ ನಮ್ಮ ಮಕ್ಕಳು ನೃತ್ಯ ಮಾಡ್ತಾ ಇರೋದು, ವೇದಿಕೆಯ ಮುಂಭಾಗದಲ್ಲಿ ನಾವು ನೋಡುವಾಗ ಎಷ್ಟು ಜನ ನೃತ್ಯ ಮಾಡ್ತಿದ್ರು ಅಂತ ಹೇಳಿದರೆ, ನಮ್ಮ ಫಾದರ್ ತಾಳಕ್ಕೆ ತಕ್ಕ ಅಲ್ಲೇ ಕೂತು ಎಲ್ಲ ಶೋಲ್ಡರ್ ಎಲ್ಲ ಅವ್ರದ್ದು ಅಲ್ಗಾಡ್ತಿತ್ತು. ಅದೇ ರೀತಿ ರೋಷನ್ ಸಿಕ್ವೇರ್ ಅವರು ಸಹ ಅಲ್ಲಿ ಕೂತ್ಕೊಂಡು ಡಾನ್ಸ್ ಮಾಡಿದ್ದೆ ಅಲ್ಲ ಸರ್? ಯಾಕೆಂದರೆ ಅಷ್ಟು ಚೆನ್ನಾಗಿ ಮರಾಠಿ ನೃತ್ಯ ಆದರೂ ಸಹ ಆ ನೃತ್ಯದಲ್ಲಿ ಏನು ಬರ್ತಾ ಇದೆ ನೋಡಿ, ಅದನ್ನೆಲ್ಲ ಹೇಳಿಕೊಟ್ಟು ಆ ಹಾವ ಭಾವಕ್ಕೆ ತಕ್ಕಾಗೆ ನಮ್ಮ ಮಕ್ಕಳು ನೃತ್ಯ ಮಾಡುವಾಗೆ ನಮ್ಮ
ಶಿಕ್ಷಕ ವೃಂದ ಏನು ಸಜ್ಜುಗೊಳಿಸಿದೆ. ಅದೇ ರೀತಿ ಈಗ ವೇದಿಕೆಗೆ ಅತಿಥಿಗಳನ್ನು ನಾನು ಇನ್ನೊಮ್ಮೆ ಆಹ್ವಾನಿಸ್ತಾ ಇದ್ದೇನೆ. ಉದ್ಘಾಟನೆ ಇವಾಗಲೇ ನಡೆದಿದೆ. ಉದ್ಘಾಟಕರ ಸಂದೇಶ, ಅದೇ ರೀತಿ ಕ್ರಿಸ್ಮಸ್ ಮೆಸೇಜಸ್ ಈಗ ಆಗಬೇಕಾಗಿದೆ. ಈಗ ಉದ್ಘಾಟನೆಯ ಸಂದೇಶ, ಅದೇ ರೀತಿ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ನೀಡಲು ಇದೀಗ ತಾನೇ ಹೇಳಿದಂತೆ ಈ ಆಚರಣೆಯ ಒಂದು ರೂವಾರಿ, ಯಾಕೆಂದರೆ ಈ ಆಚರಣೆ ಆಗಬೇಕಾದ್ರೆ ಈಗನೇ ಆಗಬೇಕು, ನಾನು ಈ ಆಚರಣೆಯನ್ನು ಮಾಡ್ತೇನೆ ಅಂತ ಹೇಳಿ ಒಪ್ಪಿಕೊಂಡು ಮುಂದೆ ಬಂದವರು ಬಹಳ ವರ್ಷಗಳಿಂದ, ಕೆಲವು ವರ್ಷಗಳಿಂದ ಕ್ರಿಸ್ಮಸ್ ಹಬ್ಬದ ಆಚರಣೆಯನ್ನು ಮಾಡ್ತಾ ಇರುವವರು ಶ್ರೀ ಸಂತೋಷ್ ಸಿಕ್ವೇರ್ ಅವರು, ಸಂತೋಷ್ ರೇಂಜರ್ಸ್ ಕಂಕನಾಡಿ. ಇವರನ್ನು ಇದೀಗ ನಾವು ನಮ್ಮ ಸಾನ್ನಿಧ್ಯ ಸಂಸ್ಥೆಯ ಪರವಾಗಿ ಒಂದು ಅಭಿನಂದಿಸ್ತಾ ಇದ್ದೇವೆ. ಸಂತೋಷ್ ಸಿಕ್ವೇರರ್ ಅವರು ದಯವಿಟ್ಟು ತಮಗಾಗಿ ಒಂದು ಕಾಯ್ದಿರಿಸಿದ ಈ ಆಸನವನ್ನು ತಾವು ಸ್ವೀಕರಿಸಬೇಕು. ಐ ರಿಕ್ವೆಸ್ಟ್ ಮಿಸ್ಟರ್ ಸಂತೋಷ್ ಸಿಕ್ವೇರ ಕೈಂಡ್ಲಿ ಟೇಕ್ ಯೋರ್ ಚೇರ್ ಆಫ್ ಹಾನರ್. ಅದೇ ರೀತಿ ವಂದನೀಯ ಗುರುಗಳು ನಮ್ಮೊಂದಿಗೆ ಇದ್ದಾರೆ. ಫಾದರ್ ರೂಪೇಶ್ ಅಶೋಕ್ ಮಾಡ್ತಾರ್ ಅವರು, ನಮ್ಮ ಸಂತೋಷ್ ಸಿಕ್ವೇರರ್ ಅವರನ್ನು ನೀವು ಒಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಅತಿಥಿಗಳು ಸಹ ಈ ಸನ್ಮಾನ ಕಾರ್ಯದಲ್ಲಿ ಭಾಗವಹಿಸುವುದು. ಯಾಕೆಂದರೆ ಸಂತೋಷ್ ಸಿಕ್ವೇರರ್ ಅವರು ಏನು ಇಂದಿನ ಎಲ್ಲ ವ್ಯವಸ್ಥೆಗಳನ್ನು ತಾವೇ ಮಾಡಿ ನಮಗೆ ಇದೊಂದು ವಿಜೃಂಭಣೆಯ ಕ್ರಿಸ್ಮಸ್ ಆಚರಣೆಯನ್ನು ನಡೆಸಿಕೊಳ್ಳುವ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುತ್ತಾರೆ. ಅವರ ಈ ಉದಾರತೆಗೆ, ಅವರ ಈ ಮನಸ್ಸಿನ ಒಂದು ಭಾವ ಏನಿತ್ತು, ಕ್ರಿಸ್ಮಸ್ ಆಚರಣೆ ಸಾನ್ನಿಧ್ಯ ಸಂಸ್ಥೆಯಲ್ಲಿ ನಾನು ಮಾಡಬೇಕೆ ಎಂಬ ಹಂಬಲ ಇತ್ತು, ಅದೇ ಪ್ರಕಾರ ಅವರು ಎಲ್ಲ ವ್ಯವಸ್ಥೆಗಳನ್ನು ಮಾಡಿರುತ್ತಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಒಂದು ಅಭಿನಂದನೆಯನ್ನು ನಾವು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ವಂದನೀಯ ಗುರುಗಳು ಈ ಅಭಿನಂದನೆಯನ್ನು ನಡೆಸ್ತಾ ಇದ್ದಾರೆ. ರೋಷನ್ ಸಿಕ್ವೇರರ್ ಅವರು ಹೂವಿನ ಹಾರವನ್ನು ಹಾಕುವುದರ ಮೂಲಕ, ಅದೇ ರೀತಿ ಇನ್ನೋರ್ವ ಅತಿಥಿ ನಮ್ಮ ಮಕ್ಕಳು ತಯಾರಿಸಿದಂತಹ ಒಂದು ಪೇಂಟಿಂಗ್, ಅದೇ ರೀತಿ ಫಲಪುಷ್ಪವನ್ನು ನೀಡಿ ಅಭಿನಂದನೆಯನ್ನು ನಡೆಸ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ಉದ್ಘಾಟಕರ ಸಂದೇಶ ಗುರುಗಳಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕ್ರಿಸ್ಮಸ್ ಸಂದೇಶವನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ವೇದಿಕೆಯ ಕೆಳಗಿರುವಂತಹ ಎಲ್ಲ ದೇವರ ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ, ಹೆತ್ತವರಿಗೆ ಮೊದಲು ನಮಸ್ಕಾರ. ಯಾವಾಗಲೂ ಸ್ಟೇಜಿನ ಮೇಲಿರುವವರಿಗೆ ಮೊದಲು ಹೇಳ್ತಾರೆ, ನಾನಿವತ್ತು ವೈಸ್ ವರ್ಷ ಮಾಡ್ತಾ ಇದ್ದೇನೆ. ಅಂತೆಯೇ ವೇದಿಕೆ ಮೇಲಿರುವಂತಹ ಬದಿಯಿಂದ ಸ್ಟಾರ್ಟ್ ಮಾಡೋದಾದರೆ ಬಶೀರ್ ಸರ್ ಅವರು, ಮಹಾಬಲ ಸರ್ ಅವರು, ವಲೇರಿಯನ್ ಸರ್ ಅವರು, ಸಂತೋಷ್ ಅವರು, ರೋಷನ್ ಅವರು, ವಸಂತ್ ಸರ್ ಅವರು, ಜಗದೀಶ್ ಸರ್ ಅವರು, ನಿಮಗೆಲ್ಲರಿಗೂ ನನ್ನ ಹೃದಯಾಂತರಾಳದ ನಮಸ್ಕಾರ ಮತ್ತು ಕೃತಜ್ಞತೆ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಕೆಲಸ ನೀವು ಮಾಡ್ತೀರಿ ಅಂತೇಳಿ ಎಲ್ಲರೂ ಅವರಿಗೊಂದು ಒಳ್ಳೆ ಒಂದು ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದಿಸೋಣ ಅವರ ಕೆಲಸಕ್ಕಾಗಿ. ನಾನಿವತ್ತು ಸ್ಪೆಲ್ ಬೌಂಡ್ ಆಗಿದ್ದೇನೆ, ಇಂಪ್ರೆಸ್ಡ್ ಆಗಿದ್ದೇನೆ, ನಿಜವಾಗಿ ಹೇಳ್ತಿದ್ದೇನೆ. ಇವತ್ತಿನ ಇಡೀ ಕಾರ್ಯಕ್ರಮ ಇಲ್ಲಿ ಬಂದು ನೋಡ್ತಾ ಇರಬೇಕಾದ್ರೆ ಏನೋ ಒಂದು ಬೇರೆಯೇ ವೈಬ್, ಏನೋ ಒಂದು ಸ್ಪೆಷಲ್ ಕ್ರಿಸ್ಮಸ್. ಪ್ರತಿ ವರ್ಷದ ಕ್ರಿಸ್ಮಸ್ ಒಂದು ರೀತಿ, ಆದರೆ ಇವತ್ತಿನ ಕ್ರಿಸ್ಮಸ್, ಈ ವರ್ಷದ ಕ್ರಿಸ್ಮಸ್ ಇಲ್ಲಿ ಬಂದು ಒಂದು ಬೇರೆ ವಿಧದಾಗಿ ಅಂಥ ಒಂದು ಭಾಗ್ಯ ದೇವರು ಕೊಟ್ಟಿದ್ದಾರೆ ಅಂಥೇಳಿ ನಾನು ಖಂಡಿತವಾಗಿ ಇಲ್ಲಿಂದ ಹೇಳ್ತಿದ್ದೇನೆ. ಯಾಕಂತೇಳಿದರೆ ಬಂದ ಸಮಯದಿಂದ ನೋಡ್ತಾ ಇದ್ದೇನೆ, ಆ ಬ್ಯಾಂಡ್ ಸೆಟ್ಟಿಂದ ಆ ಮಕ್ಕಳು ಅವರು ಇಂಟ್ರೊಡ್ಯೂಸ್ ಮಾಡಿದ ರೀತಿ, ದ ಪರ್ಫೆಕ್ಷನ್, ಆ ಬ್ಯಾಂಡಿಗೆ ಇರುವಂಥ ತಾಳ ಮೇಳ, ಇಲ್ಲಿ ಬರುವಾಗ ಅವರ ಹಾಸ್ಪಿಟಾಲಿಟಿ, ಟ್ರಸ್ಟ್ನ, ಗಣೇಶ ಟ್ರಸ್ಟ್ನ ಈ ಸಾನ್ನಿಧ್ಯದೆಲ್ಲ ನಮ್ಮ ಟ್ರಸ್ಟ್ನ ಮೆಂಬರ್ಸ್ಗಳಿಂದ ಸಿಕ್ಕಿದಂಥ ಒಂದು ಹಾಸ್ಪಿಟಾಲಿಟಿ. ಹಾಗೆಯೇ ಮೇಲೆ ಬಂದ ಮೇಲೆ ನಾನು ನೋಡ್ತಾ ಇದ್ದೇನೆ ಈ ಮಕ್ಕಳು ಕೂತ್ಕೊಳ್ಳುವ ರೀತಿ ಎಷ್ಟು ಚೆನ್ನಾಗಿ, ನಮ್ಮ ನಾರ್ಮಲ್ ಮಕ್ಕಳು ಸಹ ಇಷ್ಟು ಚೆನ್ನಾಗಿ ಕೂತ್ಕೊಳ್ಳೋದಿಲ್ಲ. ಅವರು ಕೂತ್ಕೊಳ್ಳೋ ರೀತಿ ನೋಡಿ, ಎಷ್ಟು ಅವ್ರಿಗೆ ಆ ಶಿಕ್ಷಕರು ಕೊಡುವಂಥ ಪ್ರೀತಿ, ಈ ಇನಾಗ್ರೇಷನ್ ರೀತಿ, ಇದೊಂದು ಬೇರೆ. ಈ ತಿರುಗುವಂತಹ ಏನು ಹೇಳ್ತಾರೆ, ಇಂಥ ರೀತಿಯ ಕ್ರಿಬ್ ನಾವು ಇಷ್ಟವರೆಗೆ ನಾನು ನೋಡಿಲ್ಲ. ಈ ಸಾರಿ ನೋಡ್ತಾ ಇದ್ದೇನೆ. ಆ ನಕ್ಷತ್ರಗಳನ್ನು ಸಹ ಒತ್ತಿಸುವುದು, ಅದಕ್ಕೊಂದು ಮೀನಿಂಗ್ ಕೊಡುವುದು, ಇದೆಲ್ಲ ತುಂಬ ಒಂದು ಬೇರೆ ವೈಬ್ಸೇ ಕ್ರಿಯೇಟ್ ಮಾಡಿದೆ. ಏನೋ ಒಂದು ತುಂಬ ಸಂತೋಷ ಆಗ್ತಾ ಉಂಟು. ಈ ಮಕ್ಕಳು
ಇಲ್ಲಿ ಒಂದು ಅವರು ಕಾರ್ಯಕ್ರಮ ಕೊಟ್ಟ ರೀತಿ ನಿಜವಾಗಿ ಏನು ಹೇಳ್ತಾರೆ, ಇನ್ನೊಮ್ಮೆ ಬರಬೇಕಂತ ಅನಿಸ್ತದೆ. ಯಾಕಂತ ಹೇಳಿದರೆ ಆ ಸಿತಾರೆ ಜಮೀನ್ ಪರ್ ಮೂವಿ ನೋಡಿದ್ದೆ, ಆದರೆ ನಿಜವಾಗಿ ಇವತ್ತು ನಾವಿಲ್ಲಿ ಶೂಟಿಂಗ್ ಮಾಡ್ತಿದ್ದೇವಾ, ಆ ಪರ್ಫೆಕ್ಷನ್ ಆ ಮಕ್ಕಳಲ್ಲಿ ಎಷ್ಟು ದಿನ ಪ್ರಾಕ್ಟೀಸ್ ಕೊಟ್ಟರೆ ಗೊತ್ತಿಲ್ಲ ನನಗೆ. ಆದರೆ ಟೀಚರ್ಸ್ಗಳಿಗೆ ಅಭಿನಂದನೆ ಅನ್ನಬೇಕು. ಈ ಮಕ್ಕಳಿಗೆ ಎಷ್ಟೊಂದು ನಾರ್ಮಲ್ ಮಕ್ಕಳಿಗಿಂತ ಹೆಚ್ಚಾಗಿಯೇ ಒಂದು ಸ್ಟೆಪ್ ಹೆಚ್ಚಾಗಿ ಚೆನ್ನಾಗಿ ಅವ್ರು ಮಾಡ್ತಿದ್ದಾರೆ ಅಂತೇಳಿ ಖಂಡಿತವಾಗಿ ವೇದಿಕೆಯಿಂದ ಹೇಳ್ಬೋದು. ಆದ್ದರಿಂದ ಈ ಪೋಷಕರೇ, ಹೆತ್ತವರೇನಿದ್ದೀರಾ, ನೀವು ಖಂಡಿತ ಭಾಗ್ಯವಂತರು. ಅವರು ನಮ್ಮ SP ಸರ್ ಅವರು ಹೇಳಿದಾಗೆ, ಬೊಮ್ಮಾರೆಡ್ಡಿ ಅವರು ಹೇಳಿದಾಗೆ, ದೇ ಆರ್ ಇನ್ ಸೇಫ್ ಹ್ಯಾಂಡ್ಸ್. ಅವರು ಒಳ್ಳೆಯ ಒಂದು ಏನು ಹೇಳ್ತಾರೆ ಕೈಗಳಲ್ಲಿದ್ದಾರೆ, ಬಲಿಷ್ಠ ಕೈಗಳಲ್ಲಿ, ಮತ್ತು ಏನು ಹೇಳ್ತಾರೆ ಅವರಿಗೆ ರಕ್ಷಣೆ ಮತ್ತು ಶಿಕ್ಷಣ ಕೊಡುವಂಥ ಕೈಗಳಲ್ಲಿದ್ದಾರೆ. ಇಂಥ ಒಂದು ಶಾಲೆ, ಇಂಥ ಒಂದು ಸಂಸ್ಥೆ ನಿಮಗೆ ಸಿಕ್ಕಿದ್ದಕ್ಕಾಗಿ ನೀವು ನಿಜವಾಗಿ ಭಾಗ್ಯವಂತರು ಅಂತೇಳಿ ನಾನು ಖಂಡಿತವಾಗಿ ಹೇಳ್ಬೋದು. ಯೇಸು ಕ್ರಿಸ್ತರು ಜನಿಸುವಾಗ ಈ ಏಂಜಲ್ಸ್ಗಳು ಈ ದೇವದೂತರ ಹಾಡ್ತಿದ್ರು. ಏನಂತ ಹೇಳಿದ್ರೆ, ಅತಿ ಉನ್ನತಿಯಲ್ಲಿ ದೇವರಿಗೆ ಮಹಿಮೆ, ಸುಮನಸ್ಕರಿಗೆ ಭುವಿಯಲ್ಲಿ ಶಾಂತಿ. ಉನ್ನತಿಯಲ್ಲಿ ದೇವರಿಗೆ ಮಹಿಮೆ, ಆದರೆ ಭೂಮಿಯಲ್ಲಿ ಯಾರು ಸುಮನಸ್ಕರಿದ್ದಾರೆ, ಒಳ್ಳೆಯ ಮನಸ್ಸಿನವರಿದ್ದಾರೆ, ಅವರಿಗೆ ಶಾಂತಿ ಸಮಾಧಾನ ಅಂತೇಳಿ. ಖಂಡಿತವಾಗಿ ಈ ಒಳ್ಳೆಯ ಮನಸ್ಸನ್ನು ನಾನು ಇವತ್ತಿಲ್ಲಿ ನೋಡಿದ್ದೇನೆ. ಜಾತಿ ಧರ್ಮದ ಎಲ್ಲೆಗಳನ್ನು ಮೀರಿ ಈ ಮಕ್ಕಳಿಗೆ ಪ್ರೀತಿ ಕೊಡುವಂಥದ್ದು. ಇಲ್ಲಿ ನೋಡಿ, ಈ ಹೂಗಳು ಆ ಮಕ್ಕಳ ಕೈಯಲ್ಲಿ ಅರಳಿವೆ. ವೆರಿ ಗುಡ್. ಈ ಹೂಗಳು ಆ ಮಕ್ಕಳ ಕೈಯಲ್ಲಿ ಅರಳಬೇಕಾದ್ರೆ ಆ ಹೂಗಳು ಬೇರೊಂದು ಕೈಯಲ್ಲಿ ಅರಳಿವೆ. ಆ ಹೂಗಳು ಈ ಟೀಚರ್ಸ್ ಮತ್ತು ಸಂಸ್ಥೆಯ ಕೈಯಲ್ಲಿ ಅರಳಿವೆ. ಅಷ್ಟೇ ಚೆನ್ನಾಗಿ ಅಂತ ಹೇಳುವಾಗ, ಈ ಸುಮನಸ್ಸು ಏನಿದೆ, ಒಳ್ಳೆ ಮನಸ್ಸು ಈ ಒಂದು ಕ್ಯಾಂಪಸ್ಸಲ್ಲೇ ಇದೆ. ಇಲ್ಲಿರುವಂಥ ಈ ಅಡ್ಮಿನಿಸ್ಟ್ರೇಟರ್ ಎಲ್ಲರ ಮನಸ್ಸಲ್ಲಿದೆ, ಅಂದರೆ ವೈಬ್ಸ್ ಇದೆ. ಅದರಿಂದ ಖಂಡಿತವಾಗಿ ನಿಮಗೆ ಯೇಸು ಕ್ರಿಸ್ತರು ಹೇಳಿದಂಥ ಆ ದೇವದೂತರು ಆಡಿದಂಥ ಶಾಂತಿ ಸಮಾಧಾನ ಎಲ್ರಿಗೂ ಇರಲಿ ಅಂಥೇಳಿ ಮೊದಲು ನಾನು ಆಶಿಸ್ತೇನೆ. ಕ್ರಿಸ್ಮಸ್ ಅಂದರೆ ಏನು? ಕ್ರಿಸ್ಮಸ್ ಅಂದರೆ ಕೆಲವರು ಯೋಚಿಸ್ತಾರೆ ಸಾಂತಾ ಕ್ಲಾಸ್ನ ಬರ್ತ್ಡೇ ಅಂತೇಳಿ. ಕೆಲವರಿಗೆ ಗೊತ್ತಿಲ್ಲ ಪಾಪ. ಕೆಲವರು ವ್ಯಾಪಾರ ವಹಿವಾಟಿಗೆ ಒಂದು ಅವಕಾಶ ಕ್ರಿಸ್ಮಸ್ ಅಂತ ಹೇಳಿದರೆ, ಹಬ್ಬಗಳು ಅವರಿಗೆ ಆಧ್ಯಾತ್ಮಿಕತೆಗಿಂತ ಅದರಲ್ಲಿ ವ್ಯಾಪಾರ ವಹಿವಾಟೆ ಬಿಸ್ನೆಸ್ ಹೆಚ್ಚಾಗ್ತದೆ. ಮತ್ತು ಕೆಲವರಿಗೆ ಅದು ಗಮ್ಮತ್ತು, ಜಾಲಿ, ಪಾರ್ಟಿ ಆ ರೀತಿ ತಗೊಳ್ಳೋರಿದ್ದಾರೆ. ಆದರೆ ಆಧ್ಯಾತ್ಮಿಕತೆಯಿಂದ ಯಾರು ತಗೊಳ್ತಾರ, ಯಾವುದೇ ಹಬ್ಬ ಆಗಲಿ, ಅದರೊಳಗಿರುವ ಆಧ್ಯಾತ್ಮಿಕತೆ ತಿರುಳನ್ನು ಯಾರು ತೆಗಿತಾರ, ಅದನ್ನು ಅರಿತಾರ, ಅವರಿಗೆ ನಿಜವಾಗಿಯೂ ಜೀವನ ಏನಂತ ಅರ್ಥ ಆಗ್ತದೆ. ಮತ್ತು ನಮ್ಮ ಸಂಬಂಧ ದೇವರೊಡನೆ ಬೇರೆಯವರೊಡನೆ ಏನಂತೇಳಿ ಅರ್ಥ ಆಗ್ತದೆ. ದಿನದಿಂದ ದಿನಕ್ಕೆ ಅವರು ಒಳ್ಳೆಯ ವ್ಯಕ್ತಿಗಳಾಗ್ತಾ ಹೋಗ್ತಾರೆ. ಯಾಕಂದರೆ ಅವರಿಗೆ ಜೀವನದ ಮತ್ತು ಧರ್ಮದ ಅರಿವು, ತಿರುಳಿನ ಅರಿವಿದೆ. ಅಂಥ ಒಂದು ರೀತಿ, ಅಂಥ ಒಂದು ಏನು ಹೇಳ್ತಾರೆ ರಿಯಲ್ ಕ್ರಿಸ್ಮಸ್ ಇಲ್ಲಿ ಕಾಣ್ತಾ ಇದೆ. ಅದನ್ನು ಪುನಃ ಹೇಳ್ತಾ ಇದ್ದೇನೆ. ಯೇಸು ಕ್ರಿಸ್ತರ ಜನ್ಮದಿನ ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತರ ಜನ್ಮದಿನ. ನಾವು ಕ್ರೈಸ್ತರು ಅವರು ದೇವರ ಪುತ್ರ ಅಂತೇಳಿ ನಂಬ್ತೇವೆ. ಬೈಬಲ್ ಹೇಳಿದ ಪ್ರಕಾರ ಅವರು ಈ ಭೂಮಿಗೆ ಬಂದ ದಿನ, ಮತ್ತು ಇದು ಡಿಸೆಂಬರ್ 25 ಅಲ್ಲ, ಅದು ಶತಮಾನಗಳ ನಂತರ ಇದೊಂದು ದಿನ ಫಿಕ್ಸ್ ಆಗಿದೆ. ಆದರೂ ಈ ಡಿಸೆಂಬರ್ 25ರಂದು ನಾವು ಅಂದರೆ 2025 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ಬಂದದ್ದು ಚರಿತ್ರೆಯನ್ನು ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಮತ್ತು ಈ ವರ್ಷ 2025 ಜುಬ್ಲಿ ಇಯರ್ ಅಂತೇಳಿ ಇಡೀ ಪ್ರಪಂಚದಲ್ಲಿ ಕ್ರಿಶ್ಚಿಯನ್ರು ಆಚರಣೆ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತರು ಯಾಕೆ ಬಂದರು? ಹಾಗಾದರೆ ದೇವಪುತ್ರರು ಯಾಕೆ ಬಂದರು? ಮುಖ್ಯವಾಗಿ ಅವರು ಬಂದದ್ದು ಯಾರು ದೀನ ದಲಿತರಿದ್ದಾರೆ, ರೋಜನೆಗಳಲ್ಲಿ ಬಳಲಿದವರಿದ್ದಾರೆ, ಕಷ್ಟದಲ್ಲಿ ಯಾರಿದ್ದಾರೆ, ಪಾಪದಲ್ಲಿ ಯಾರು ಬಗ್ಗಿ ಬೆಂಡಾಗಿದ್ದಾರೆ, ಅವರಿಗೆ ಸಾಂತ್ವನ ಕೊಡಲಿಕ್ಕೆ, ಅವರಿಗೆ ಸಾನ್ನಿಧ್ಯ ಕೊಡಲಿಕ್ಕೆ, ಅವರಿಗೆ ಅವರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ, ಅವರಿಗೆ ನಾನು ನಿಮ್ಮೊಡನೆ ಇದ್ದೇನಂತೇಳಿ ಹೇಳಲಿಕ್ಕೆ, ಮನುಷ್ಯನಿಗೆ ದೈವತ್ವದ ಅರಿವು ಕೊಡಲಿಕ್ಕೆ ಅವರು ದೈವತ್ವದಿಂದ ಮನುಷ್ಯರಾಗಿ ಬಂದರು. ಇದು ಕಾಂಟ್ರಡಿಕ್ಷನ್. ದೇವರು ಮನುಷ್ಯರಾಗೋದು, ಮನುಷ್ಯನಿಗೆ ದೈವತ್ವದ ಅರಿವು ಕೊಡುವುದಕ್ಕಾಗಿ. ದೊಡ್ಡ ದೇವರು ಸಣ್ಣ ಮಗುವಿನ ರೂಪದಲ್ಲಿ ಬರುವುದು, ದೊಡ್ಡ ದೇವರು ಸಣ್ಣ ಮಗುವಿನ ರೂಪದಲ್ಲಿ ಬರುವುದು, ಇದು ನಮ್ಮ ನಂಬಿಕೆ. ಅವರು ಬಂದದ್ದು ಇದೇ ಉದ್ದೇಶಕ್ಕಾಗಿ. ಮತ್ತು ಏನು ಈ ಸಾನ್ನಿಧ್ಯದಲ್ಲಿ ಆಗ್ತಿದೆ ನೋಡಿ, ಅದು ದಿನದಿಂದ ದಿನಕ್ಕೊಂದು ಕ್ರಿಸ್ಮಸ್ಸೇ. ಯಾಕಂತ ಹೇಳಿದರೆ ದೇವರು ಬಂದದ್ದೇ ಅಂಥವರಿಗಾಗಿ, ಕಷ್ಟದಲ್ಲಿರುವ ರೋಗದಲ್ಲಿರುವಂಥದ್ದಾಗಿ.
ಇಲ್ಲಿ ಏನು ನಡೀತಾ ಇದೆ ಅದೊಂದು ಡೈಲಿ ಕ್ರಿಸ್ಮಸ್. ಯಾವ ರೀತಿ ನೋಡ್ಲಿಕ್ಕೆ ಹೋದರೆ ಇಸ್ ಎವ್ರಿ ಡೇ ಕ್ರಿಸ್ಮಸ್, ಎವ್ರಿ ಡೇ. ಯಾಕಂದರೆ ದೇವರ ಪುತ್ರ ಅಥವಾ ದೇವರು ಇಲ್ಲಿ ಎಲ್ಲರ ಹೃದಯಗಳಲ್ಲಿ ಸಂಬಂಧಗಳಲ್ಲಿ ದಿನಾಲು ಹುಡ್ತಾ ಇದ್ದಾರೆ. ಆದ್ದರಿಂದ ಯೇಸು ಹೇಳಿದರು, ಏನು ನೀವು ಬಡಬಗ್ಗರಿಗೆ ಮತ್ತು ನನ್ನ ಕನಿಷ್ಠರಿಗೆ ಏನು ಮಾಡಿದ್ರ ಅದು ನೀವು ನನಗೇನೆ ಮಾಡಿದಾಗೆ. ಇವತ್ತೇನು ಸಾನ್ನಿಧ್ಯದಲ್ಲಿ ಆಗ್ತಿದೆ ಅದೇ ಈ ಮಕ್ಕಳಿಗೇನು ಮಾಡ್ತಿದ್ದೇವೆ ನಾವು ಅದು ದೇವರಿಗೆ ಮಾಡಿದಾಗೆ. ಮತ್ತು ದೇವರು ಅವರಲ್ಲಿ ಇದ್ದಾರೆ, ಅದರಿಂದ ಗುಪ್ತವಾಗಿ ಸುಪ್ತವಾಗಿದ್ದಾರೆ. ಅದರಿಂದ ನಾವು ಏನು ಒಳ್ಳೆ ಕೆಲಸ ಮಾಡಿದರೂ ಅದಕ್ಕೆ 100 ಪಟ್ಟು 1000 ಪಟ್ಟು ದೇವರು ಕೊಟ್ಟೇ ಕೊಡ್ತಾರೆ. ನಾನು ವಸಂತ ಅವರಲ್ಲಿ ಕೇಳಿದೆ, ಹೆಚ್ಚಾಗಿ ಡೊನೇಷನ್ ಎಲ್ಲ ನಡೀತಾ ಉಂಟು, ಹೇಗೆ ನಡೆಸ್ತೀರಾ ಇಷ್ಟು ದೊಡ್ಡ ಸಂಸ್ಥೆಯನ್ನು? ಅವರು ಕೈ ಹೀಗೆ ಮಾಡಿದರು, ಮೇಲೆ ನೋಡಿ ಕೈ ಹೀಗೆ ಮಾಡಿದರು. ಅಂದರೆ ದೇವರು ಕೊಡ್ತಾರೆ, ದಾನಿಗಳು ಕೊಡ್ತಾರೆ. ನೀವು ಎಷ್ಟು ಕೊಡ್ತೀರಾ ಸರ್, ಅದಕ್ಕೆ ದೇವರು ಪ್ರತಿಫಲವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ 23 ವರ್ಷದಿಂದ ಇಷ್ಟೊಂದು ಪರ್ಫೆಕ್ಷನಲ್ಲಿ ದಿನದಿಂದ ದಿನಕ್ಕೆ ಬೆಳೀತಾ ಈ ಸಂಸ್ಥೆ ಇದೆ. ಆದರೆ ದೇವರು ನಿಮ್ಮೊಡನೆ ಇದ್ದಾರೆ ಅಂತೇಳಿ ಸಾನ್ನಿಧ್ಯ, ನಿಮ್ಮ ಸಾನ್ನಿಧ್ಯ ಮಕ್ಕಳು, ಸಾನ್ನಿಧ್ಯ ಅಂತ ಹೇಳಿದ್ರೆ ಸನ್ನಿಧಿ, ಹತ್ತಿರ. ನಿಮ್ಮ ಸಾನ್ನಿಧ್ಯ ಮಕ್ಕಳೊಟ್ಟಿಗೆ ಮಾತ್ರ ಅಲ್ಲ, ದೇವರ ಸಾನ್ನಿಧ್ಯ ನಿಮ್ಮೊಟ್ಟಿಗೆ ಇದೆ ಅಂಥೇಳಿ ಅದೇ ಒಂದು ಸಂಕೇತ. ಇದೇ ಧೈರ್ಯದಿಂದ ಮುಂದೆ ಹೋಗಿ ಖಂಡಿತವಾಗಿಯೂ ನಿಮಗೆ ನಿಮ್ಮ ಜೀವನದಲ್ಲಿ, ನಿಮ್ಮ ಈ ಕಾರ್ಯದಲ್ಲಿ ಯಶಸ್ಸು ಖಂಡಿತ ಸಿಗ್ತದೆ. ಮತ್ತು ಕೊನೆಯದಾಗಿ ಹೇಳೋದಿಷ್ಟೇ, ಸಾನ್ನಿಧ್ಯ ಅಂದರೆ ಸನ್ನಿಧಿ, ಹತ್ತಿರ. ನಾನು ಹೇಳಿದಾಗ ಈಗ ಅದೇ ಹೇಳಿದೆ. ನಾನು ಇಲ್ಲಿ ನಿಜವಾಗಿ ದೇವರ ಸನ್ನಿಧಿ ಅಥವಾ ಸಾನ್ನಿಧ್ಯವನ್ನು ಕಂಡಿದ್ದೇನೆ. ಅದು ಮುಂದೆ ಖಂಡಿತ ಇರ್ತದೆ ಎಂಬ ಭರವಸೆ, ನಂಬಿಕೆ ನನಗಿದೆ. ಆದ್ದರಿಂದ ಇಲ್ಲಿರುವ ಎಲ್ಲ ಮಕ್ಕಳಿಗೆ ಮತ್ತು ಈ ಸಂಸ್ಥೆ ಎಲ್ಲ ನಡೆಸುವವರಿಗೆ ನಾವು ಅಭಿನಂದನೆ ಸಲ್ಲಿಸುವಾಗ ಇಷ್ಟು ಒಳ್ಳೆಯ ಕಾರ್ಯಕ್ರಮಕ್ಕೆ ಬಂದು 2 ಮಾತು ಮಾತ್ರ ಮಾತನಾಡಿ 2 ಚಪ್ಪಾಳೆ ತಟ್ಟಿ ಹೋದರೆ ಅರ್ಥ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ನಮ್ಮ ವತಿಯಿಂದ, ರಕಣು ವತಿಯಿಂದ 15,000 ರೂಪಾಯಿ ಮತ್ತು ನನ್ನ ವೈಯಕ್ತಿಕ ವತಿಯಿಂದ 10,000 ರೂಪಾಯಿ, ಒಟ್ಟಿಗೆ 25,000 ರೂಪಾಯಿ. 25 ಯಾಕಂತ ಹೇಳಿದರೆ ಯೇಸು ಕ್ರಿಸ್ತರು 2025ನೇ ವರ್ಷ ಈ ವರ್ಷ 2025. ಆದ್ದರಿಂದ 25,000 ನಮ್ಮ ವತಿಯಿಂದ ಡೊನೇಷನ್ ನಿಮಗೆ ಕೊಡ್ತಾ ಇದ್ದೇವೆ. ದಯಮಾಡಿ, ನಾನಿವತ್ತು ಚೆಕ್ ತಂದಿಲ್ಲ, ಸಂತೋಷ್ ಅವರು ನಮಗೆ ಪ್ರೇರಣೆ, ಸಂತೋಷ್ ಅವರು ಸಹ ನನ್ನಿಂದ ಕಲೆಕ್ಟ್ ಮಾಡಿ ದಯಮಾಡಿ ಅವರಿಗೆ ಕೊಟ್ಟು ಬಿಡಿ. ಸಣ್ಣದದು ನಿಮ್ಮ ಕಾರ್ಯಕ್ರಮ ಇದು ಏನೂ ಅಲ್ಲ, 25,000. ಆದರೂ ಯೇಸು ಕ್ರಿಸ್ತರ ಹೆಸರಲ್ಲಿ 25,000 ನಿಮಗೆ ಕೊಡ್ತಾ ಇದ್ದೇವೆ. ಖಂಡಿತ ನೀವು ನಮಗೆ ಕರೆದದ್ದು ಹಣ ಬಯಸಲ್ವೇ ಅಲ್ಲ. ಹೌದು, ನಾನು ಕೊಡ್ತಿರೋದು ಯಾಕಂತ ಹೇಳಿದರೆ, ಯಾವುದೇ ಒಳ್ಳೆ ಕೆಲಸ ಬಾಯಲ್ಲಿ ಮಾತನಾಡಿ ಇದ್ದರೆ ಅದು ಅರ್ಧಂಬರ್ಧ ಮಾತು. ನನಗೆ ಎಪ್ರಿಷಿಯೇಟ್ ಮಾಡಿ ಹೋಗ್ಬೋದು, ಅದು ಅರ್ಧ ಕೆಲಸ ಆದಾಗೆ. ಯೇಸು ಕ್ರಿಸ್ತರು ಬಂದದ್ದು ಪ್ರಾಕ್ಟಿಕಲ್ ಆಗಿ. ಆದ್ದರಿಂದ ನಾವೊಂದು ಏನಾದರೂ ಪ್ರಾಕ್ಟಿಕಲ್ ಆಗಿ ಹೆಲ್ಪ್ ಮಾಡೋದಿದ್ದರೆ, ನಾನು ಇಲ್ಲಿ ಮಾತನಾಡಿ ಹೋದದ್ದು ಅದು ಖಾಲಿ ಏನಾಗ್ತದೆ, ಮುಖದ ಸ್ತುತಿ ಆಗ್ತದೆ. ಆದ್ದರಿಂದ ದಯಮಾಡಿ ಸ್ವೀಕರಿಸಬೇಕು. ನೀವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಸಣ್ಣ ನಮ್ಮ ಗಿಫ್ಟನ್ನು ನೀವು ಸ್ವೀಕರಿಸಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ. ಇವತ್ತು ಇದು ನಿಮಗೆ ಬೇಕಂತೆಲ್ಲ, ನಮ್ಮ ಸಮಾಧಾನಕ್ಕಾಗಿ ಕೊಡೋದು. ಯಾಕಂದರೆ ಈ ಮಕ್ಕಳ ಮುಖ ನೋಡುವಾಗ ದೇವರ ಮುಖ ನೋಡೋದ ಕಾಣ್ತದೆ, ಅಷ್ಟು ಮಾತ್ರ ನೀವು ಮಾಡುವ ಕೆಲಸ. ಅದರ ಬಗ್ಗೆ ನಮಗೆ ಏನಿದೆ, ಅಭಿಮಾನ ಇದೆ ಅಂತೇಳಿ ತೋರಿಸ್ಕೊಳ್ಳೋದಕ್ಕಾಗಿ ವಸಂತ ಅವರೇ, ಟ್ರಸ್ಟ್ ಅವರೇ, ದಯಮಾಡಿ ಅದನ್ನು ಸ್ವೀಕರಿಸಬೇಕು. ಖಂಡಿತವಾಗಿ ಸ್ವೀಕರಿಸ್ತೀವಿ ತಾನೆ? ಓಕೆ, ವೆರಿ ಗುಡ್. ಓಕೆ, ಧನ್ಯವಾದ ನಿಮಗೆ ಸ್ವೀಕರಿಸಿದ್ದಕ್ಕಾಗಿ. ಓಕೆ, ಮಕ್ಕಳಿಗೆ ಎಷ್ಟೇ ಲಾಸ್ಟಿಗೊಂದು ನಿಮಗೊಂದು ಪದ್ಯ ಕಲಿಸ್ತೇನೆ, ಆಗ್ಬೋದಾ? ಹೇಳ್ತೀರಾ? ಸಾನ್ನಿಧ್ಯದ ಫಸ್ಟಿಗೆ ಒಂದು ಚಂದ ಮಾಡಿ ನಿಮ್ಮ ಥೀಮ್ ಸಾಂಗ್ ನೀವು ಹಾಡಿದ್ರಿ. ಸಾನ್ನಿಧ್ಯ ಹತ್ತಿರ ಇರುವಂಥದ್ದೇ ಒಂದು ಪದ್ಯ ಇದೆ, ಒಂದು ಭಕ್ತಿ ಗೀತೆ ಇದೆ. ಅದನ್ನು ನಿಮಗೆ ಹೇಳ್ತೇನೆ, ಆದಷ್ಟು ಸಿಂಗ್ ಮಾಡಿ. ಓಕೆ, ಹೆಚ್ಚು ಟೈಮ್ ತಗೊಳ್ತಿಲ್ಲ ನಾನು. ನನ್ನ ಹತ್ತಿರವಿರು ಓ ದೇವರೇ, ನಾ ನಿನ್ನ ಬಿಟ್ಟು ಬಾಳಲಾರೆನು. ಕೇಳಿದ್ದೀರಾ ಇದರ ಮೊದಲು? ಕೆಲವರು ಖಂಡಿತ ಕೇಳಿದ್ದಾರೆ. ಇದು ಚೆನ್ನಾಗಿ, ಇದು ನಿಮಗೆ ಸೂಟ್ ಆಗ್ತದೆ. ಯಾಕಂತ ಹೇಳಿದರೆ, ಹತ್ತಿರವಿರು ಓ ದೇವರೇ. ಸಾನ್ನಿಧ್ಯ ಅಂದರೆ ಅದೇ, ಹತ್ತಿರ ಇರುವುದು, ಸನ್ನಿಧಿ ಇರುವುದು. ನೀವು, ನಿಮ್ಮ ಶಿಕ್ಷಕರು, ನಿಮ್ಮ ಮ್ಯಾನೇಜ್ಮೆಂಟ್, ದೇವರು ಈ ಸನ್ನಿಧಿ ದಿನಾಲು ಇರಲಿ ಅಂಥೇಳಿ ನಿಮ್ಮ ಮನಸ್ಸಿಗೆ ನಾನು ಹೇಳೋದಕ್ಕಾಗಿ ಈ ಪದ್ಯವನ್ನು ಕಳಿಸಿ. ಒಟ್ಟಿಗೆ ಹಾಡುವ, ನಾನು ಒಂದು ಚರಣ ಹೇಳ್ತೇನೆ ಮತ್ತು ನೀವು ಹಾಡಿ. ಓಕೆ? ನನ್ನ ಹತ್ತಿರವಿರು ಓ ದೇವರೇ,
ನಾ ನಿನ್ನ ಬಿಟ್ಟು ಬಾಳಲಾರೆನು. ಹೇಳುವ, ನನ್ನ ಹತ್ತಿರವಿರು ಓ ದೇವರೇ, ನಾ ನಿನ್ನ ಬಿಟ್ಟು ಬಾಳಲಾರೆನು. ಅದರ ಚರಣ ಹೀಗಿದೆ: ಕತ್ತಲೆಯ ಸಮಯದಿ ಬೆಳಕಾಗಿರು. ಹೇಳಿ, ಬೆಳಕಾಗಿರು. ರೋಗದ ಸಮಯದಿ ಜೀವವಾಗಿರು. ರೋಗದ ಸಮಯದಿ ಜೀವವಾಗಿರು ಅಂತ ರಿಪೀಟ್ ಮಾಡುವ. ಕತ್ತಲೆಯ ಸಮಯದಿ ಬೆಳಕಾಗಿರು. ರೋಗದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ದೇವರೇ, ನಾ ನಿನ್ನ ಬಿಟ್ಟು ಬಾಳಲಾರೆನು. ಹೇಳಿ, ನನ್ನ ಹತ್ತಿರವಿರು ಓ ದೇವರೇ, ನಾ ನಿನ್ನ ಬಿಟ್ಟು ಬಾಳಲಾರೆನು. ಎರಡನೇ ಚರಣ: ಕಣ್ಣೀರಿನ ಸಮಯದಿ ತಾಯಿಯಾಗಿರು. ಹೇಳಿ, ಕಣ್ಣೀರಿನ ತಾಯಿಯಾಗಿರು. ನೋವಿನ ಸಮಯದಿ ತಂದೆಯಾಗಿರು. ನೋವಿನ ಸಮಯದಿ ತಂದೆಯಾಗಿರು. ಅದನ್ನು ಹೇಳುವ: ಕಣ್ಣೀರಿನ ಸಮಯದಿ ತಾಯಿಯಾಗಿರು. ನೋವಿನ ಸಮಯದಿ ತಂದೆಯಾಗಿ ನನ್ನ ಹತ್ತಿರವಿರು ಓ ದೇವರೇ, ನಾ ನಿನ್ನ ಬಿಟ್ಟು ಬಾಳಲಾರೆನು. ಎಲ್ಲರೂ ಒಮ್ಮೆಗಟ್ಟಿ: ನನ್ನ ಹತ್ತಿರವಿರು ಓ ದೇವರೇ, ನಾ ನಿನ್ನ ಬಿಟ್ಟು ಬಾಳಲಾರೆನು. ಆ ದೇವರು ಖಂಡಿತ ನಿಮ್ಮೊಡನೆ ಹತ್ತಿರದಲ್ಲಿರಲಿ. ತುಂಬ ದಾನಿಗಳು ನಿಮಗೆ ಸಿಕ್ಕಲಿ. ನಿಮ್ಮ ಶಿಕ್ಷಣದಿಂದ ನಿಮ್ಮ ಅಭಿವೃದ್ಧಿ ಉತ್ತಮವಾಗಲಿ. ಮತ್ತು ಇಲ್ಲೆಲ್ಲರಿಗೂ ಬಂದವರಿಗೆ, ಹೋದವರಿಗೆ, ಸೇವೆ ಕೊಡುವವರಿಗೆಲ್ಲರಿಗೂ ದೇವರ ಶಾಸ್ತ್ರ ಆಶೀರ್ವಾದಗಳು ಇರಲಿ ಅಂತೇಳಿ ಆಶೀರ್ವಾದ ಕೊಡುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಗುರುಗಳಿಗೆ. ಯಾಕೆಂದರೆ ಅವರು ಹೇಳಿದರು ನಾನೊಂದು ಪದ್ಯ ಕಲಿಸ್ತೇನೆ ಅಂತೇಳಿ. ನನ್ನ ಮನಸ್ಸಿಗೆ ದೋಚಿದ್ದು ಇದೆ. ಯಾಕೆಂದರೆ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಕನ್ನಡ ಹಿಮ್. ನನ್ನ ಹತ್ತಿರವಿರೋ ಓ ದೇವರೇ. ಎಷ್ಟು ಮೀನಿಂಗ್ಫುಲ್ ಅಂತ ಹೇಳಿದರೆ ಎಲ್ಲ ನಮ್ಮ ಜೀವನದ ದಾರಿ ಎಲ್ಲ ಇದರಲ್ಲಿ ಇದೆ. ಏನೇ ಆಗಲಿ ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಬಯಸುವುದಿಲ್ಲ, ಸಮಯದ ಅಭಾವ ಖಂಡಿತವಾಗಿಯೂ ಇದೆ. ಇದೀಗ ಮುಂದೆ ನಾವು ನಮ್ಮ ಮಾಧ್ಯಮ ಪ್ರತಿನಿಧಿಯವರಿಗೆ ಯಾವುದೇ ಕಾರ್ಯಕ್ರಮ ಆದರೆ ಮಾಧ್ಯಮ ಪ್ರತಿನಿಧಿಗಳು ನಮ್ಮ ಸಾನ್ನಿಧ್ಯಕ್ಕೆ ಒಂದು ಬೆನ್ನೆಲುಬು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಏನೂ ಕಾರ್ಯಕ್ರಮ ಆದರೂ ಅವರ ಪತ್ರಿಕೆಯಲ್ಲಿ ಅದೇ ರೀತಿ ಯಾವುದೇ ದೃಶ್ಯ ಮಾಧ್ಯಮವಾಗಿರಲಿ ಅದರಲ್ಲೂ ಸಹ ನಮ್ಮ ಸಾನ್ನಿಧ್ಯದ ಬಗ್ಗೆ ಒಂದು ಪ್ರಚಾರವನ್ನು ನೀಡುತ್ತಿರುವವರು ನಮ್ಮ ದೃಶ್ಯ ಮತ್ತು ಪತ್ರಿಕೆಯ ಸಿಬ್ಬಂದಿಗಳು. ಅವರನ್ನು ಈಗ ಈ ಸಂದರ್ಭದಲ್ಲಿ, ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಒಂದು ಉಡುಗೊರೆಯನ್ನು ನೀಡಬೇಕಾಗಿ ನಮ್ಮ ಅತಿಥಿಗಳಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಪ್ರತಿ ವರ್ಷದಂತೆ ಬಹಳಷ್ಟು ವರ್ಷಗಳಿಂದ ನಮ್ಮ ಟ್ರಸ್ಟಿಯವರಾದ ಶ್ರೀ ಸ್ಟೀವನ್ ಪಿಂಟೋ ಇವರು ನಮ್ಮ ಎಲ್ಲ ಸ್ಟಾಫ್ಗಳಿಗೆ, ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಎಲ್ಲ ಸ್ಟಾಫ್ಗಳಿಗೆ ಕ್ರಿಸ್ಮಸ್ ಉಡುಗೊರೆಯನ್ನು ನೀಡ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಸಾಂಕೇತಿಕವಾಗಿ 5 ಸಿಬ್ಬಂದಿಗಳಿಗೆ ಇಲ್ಲಿ ವೇದಿಕೆಯಲ್ಲಿ ನೀಡ್ತಾ ಇದ್ದೇವೆ. ಹೆಸರು ಕರೆದಾಗ ಸಿಬ್ಬಂದಿಗಳು ಇಲ್ಲಿ ಬಂದು ಕ್ರಿಸ್ಮಸ್ ಈ ಉಡುಗೊರೆಯನ್ನು ನಮ್ಮ ಟ್ರಸ್ಟಿ ಸ್ಟೀಫನ್ ಪಿಂಟೋ ಇವರು ನೀಡಿರುತ್ತಾರೆ. ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿ.
ಗುರುಗಳಲ್ಲಿ ಇನ್ನೊಮ್ಮೆ ಕೇಳಿಕೊಳ್ತಾ ಇದ್ದೇನೆ ಎದ್ದು ನಿಲ್ಲುವುದು. ಅದೇ ರೀತಿ ಅತಿಥಿಗಳು ಸಹ ನಮ್ಮ ಪ್ರಾಂಶುಪಾಲರು ಮೀನಾಕ್ಷಿ, ಅದೇ ರೀತಿ ಉಪ ಪ್ರಾಂಶುಪಾಲರು ರಜನಿ, ಶಿಕ್ಷಕಿ ಆನ್ಸಿಟಾ ಅನೀಶಾ ಡಿಸೋಜಾ, ಶಿಕ್ಷಕಿ ಸ್ಮಿತಾ ಯು, ಅದೇ ರೀತಿ ಶಿಕ್ಷಕಿ ಶಾರದಾ ಕೆಬಿ. ಧನ್ಯವಾದಗಳು ಗುರುಗಳಿಗೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ನಮ್ಮ ಅತಿಥಿಗಳು, ಗೌರವಾನ್ವಿತ ಅತಿಥಿಗಳಿಂದ ಕ್ರಿಸ್ಮಸ್ ಸಂದೇಶ. ಮೊದಲಿಗೆ ಸಂತೋಷ್ ಸಿಕ್ವೇರ, ಯಾಕೆಂದರೆ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದವರೇ ಅವರು. ಸಂತೋಷ್ ಸಿಕ್ವೇರರವರು ದಯವಿಟ್ಟು ಮುಂದೆ ಬಂದು ತಮ್ಮ ಹಿತನುಡಿಗಳು ಚುಟುಕಾಗಿ ಸಂದೇಶವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತೇನೆ. ಇವತ್ತಿನ ಮುಖ್ಯ ಅತಿಥಿಯಾದ ಫಾದರ್ ರೂಪೇಶ್ ಮಾಡ್ತಾರವರೇ ಹಾಗೂ ವೇದಿಕೆಯಲ್ಲಿದ್ದ ಸರ್ವ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಅತಿಥಿಗಳಿಗೆ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. ನಾನು ಫಾದರ್ ರೂಪೇಶ್ ಭಟ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿ ತಾವು ಇಲ್ಲಿ ಆಗಮಿಸಿ ನಮ್ಮ ಈ ಸಂಸ್ಥೆಗೆ ಉತ್ತಮ ಒಂದು ಇದು ಕೊಟ್ಟಿದ್ದಾರೆ ಅಂಥದ್ದು ಮೊತ್ತವನ್ನು ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಅನಂತ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಬಹಳ ಒಂದು ಚುಟುಕಾದ ಸಂದೇಶ, ಯಾಕೆಂದರೆ ಮಾತುಗಳು ಬಹಳಷ್ಟು ಇರ್ಬೋದು. ಅವರು ಏನು ಚುಟುಕಾಗಿ ಹೇಳಿದ 2 ಮಾತುಗಳಲ್ಲಿ ಗಾಢವಾದ ನಿಜವಾದ ಅರ್ಥ ಇದೆ. ಶ್ರೀಮತಿ ವಾಯ್ಲೆಟ್ ಮತ್ತು ರೊನಾಲ್ಡ್ ಅವರು ಬಂದು ಒಂದು ಮೊಮೆಂಟವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಉಡುಗೊರೆಯನ್ನು ನಮ್ಮ ಸಂತೋಷ್ ಸಿಕ್ವೇರರ್ ಅವರು ನೀಡಿರುತ್ತಾರೆ. ಎಲ್ಲ ಅತಿಥಿಗಳಿಗೆ ಉಡುಗೊರೆ ಸಿಗಬೇಕಂತ ಹೇಳಿ ಅವರ ಆಶಯ. ಮ್ಯಾಮ್, ಐ ರಿಕ್ವೆಸ್ಟ್ ಕೈಂಡ್ಲಿ ಕಮ್ ಫಾರ್ವರ್ಡ್ ಆ್ಯಂಡ್ ಅಕ್ಸೆಪ್ಟ್ ದಿಸ್ ಇಸ್ ನಥಿಂಗ್ ಟೋಕನ್ ಆಫ್ ಅವರ್ ಲವ್. ನಮ್ಮ ಅಡ್ವೈಸರಿ ಕಮಿಟಿ ಮೆಂಬರ್ ಸಾನ್ನಿಧ್ಯ ಉಜಿರೆ ಸೆಂಟರ್ ಇದರ ಅಡ್ವೈಸರಿ ಕಮಿಟಿ ಮೆಂಬರ್ ರೋಷನ್ ಸಿಕ್ವೇರರ್ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದು ಚುಟುಕಾಗಿ ಕ್ರಿಸ್ಮಸ್ ಸಂದೇಶವನ್ನು ನೀಡಬೇಕಾಗಿ ವಿನಂತಿ. ವೇದಿಕೆ ಮೇಲಿರುವಂತಹ ಧರ್ಮಗುರುಗಳ ಆಶೀರ್ವಾದವನ್ನು ಬೇಡುತ್ತಾ ಎಲ್ಲ ಅತಿಥಿ ಗಣ್ಯರಿಗೆ ನಮಸ್ಕರಿಸ್ತಾ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಅತಿಥಿಗಳು ಹಾಗೂ ನನ್ನ ಪ್ರೀತಿಯ ಮತ್ತು ಪ್ರೀತಿಯ ಮುದ್ದು ದೇವರುಗಳಿಗೆ ನಮಸ್ಕರಿಸುತ್ತಾ, ನಾನು ಬಹಳ ಪುಣ್ಯವಂತ ಅಂತ ಭಾವಿಸ್ತೇನೆ. ಯಾಕಂದರೆ ಮೊನ್ನೆ ಸಾನ್ನಿಧ್ಯದಲ್ಲಿ ಕ್ರಿಸ್ಮಸ್ ಆಚರಣೆಗೆ ಅವಕಾಶ ಮತ್ತು ಇಲ್ಲಿ ಇವತ್ತು ಈ ದಿನ ಈ ಸಂಭ್ರಮದಲ್ಲಿ ಒಂದು ಅತಿಥಿಯಾಗಿ ಅವಕಾಶ, ಇದೆಲ್ಲವನ್ನು ಒದಗಿಸಿಕೊಟ್ಟಿದ್ದೀರಾ. ಹಾಗಾಗಿ ಸಾನ್ನಿಧ್ಯಕ್ಕೆ ನಾನು ಸದಾ ಚಿರಋಣಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೆ ಎಲ್ಲ ಧರ್ಮಗಳು ಗ್ರಂಥಗಳು ಬೋಧಿಸಿದ್ದೊಂದೇ, ಅದಿರ್ಬೋದು ಬೈಬಲ್ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಕುರಾನ್ ಇರ್ಬೋದು. ಎಲ್ಲ ಗ್ರಂಥಗಳು ಮಾನವೀಯತೆಯ ಧರ್ಮವನ್ನೇ ಬೋಧಿಸಿರುವಂಥದ್ದು. ಯೇಸು ಕ್ರಿಸ್ತರು ಕೂಡ ಅದನ್ನೇ ಹೇಳಿರುವಂಥದ್ದು. ಪ್ರೀತಿ, ಶಾಂತಿ ಮತ್ತು ಅಹಿಂಸೆಯ ಸಂದೇಶವನ್ನು ಸಾರಿರುವಂಥದ್ದು. ಹರಿದ್ವಾರದಲ್ಲಿ ಹಿಂದೂಗಳು ಜಲ ಎಂದು, ಲಕ್ನೋದಲ್ಲಿ ಮುಸಲ್ಮಾನರು ಪಾನಿ ಎಂದು, ಕಲ್ಕತ್ತಾದಲ್ಲಿ ಕ್ರಿಶ್ಚಿಯನ್ನರು ವಾಟರ್ ಎಂದು ಕರೆಯುವ ಗಂಗಾ ನದಿಯ ನೀರನ್ನು ಒಂದೇ ಎಂದು ನಾವು ಈ ವಾಸ್ತವ ಕಟು ಸತ್ಯವನ್ನು ವಿಶಾಲ ಹೃದಯದಿಂದ ಅದನ್ನು ಸ್ವೀಕರಿಸ್ತೇವೋ ಅಂದಿಗೆ ನಾವು ಈಗಾಗಲೇ ನಮ್ಮ SP ಸಾಹೇಬರು ಹೇಳಿದರು, ಜಗತ್ತು ಸುಂದರವಾಗಿ ಕಾಣಬೇಕಂದ್ರೆ ಈ ಒಂದು ಕಟು ಸತ್ಯವನ್ನು ನಾವು ಒಪ್ಕೊಳ್ಬೇಕು. ನಾನು ಈಗಾಗ ನಮ್ಮ ವಸಂತ್ ಸರ್ ಅವರು ಹೇಳಿದರು ಭಾಳ ಅದ್ದೂರಿಯಾಗಿ ಅಲ್ಲಿ ಉಜಿರೆಯಲ್ಲಿ ಆಚರಿಸಿದ್ದು ಅಂತ. ನನಗೆ ಅಲ್ಲಿ ಅದ್ದೂರಕ್ಕಿಂತ ನಾನು ಅಲ್ಲಿ ಎಲ್ಲ ಧರ್ಮದ ಧಾರ್ಮಿಕ ಮುಖಂಡರನ್ನು ಅತಿಥಿಗಳನ್ನಾಗಿ ಕರೆದು ಈ ಒಂದು ಸಂಭ್ರಮನೆಯನ್ನು ಮಾಡ್ತೇನೆ. ಯಾಕಂದರೆ ಅದರ ಉದ್ದೇಶ ಒಂದೇ, ಸಾಮರಸ್ಯವನ್ನು ಒಂದು ಸಾರುವ ಸಂದೇಶ ಇರಬೇಕನ್ನುವ ದೃಷ್ಟಿಯಲ್ಲಿ ನಾನಲ್ಲಿ ಕ್ರಿಸ್ಮಸ್ ಸಂಭ್ರಮವನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ನಾನು ನಮ್ಮ ವಸಂತ್ ಮಾಸ್ಟರನ್ನು ನೆನಪಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ಮೊನ್ನೆ ಕಾರ್ಯಕ್ರಮದಲ್ಲಿ ಉಜಿರೆಯ ಧರ್ಮಗುರುಗಳಾದಂಥ ಅಬೆಲ್ ಲೋಬೋರವರು ಆಶೀರ್ವಚನ ಮಾಡಿ
ಕ್ರಿಸ್ಮಸ್ ಸಂದೇಶವನ್ನು ನೀಡಿದರು. ನಂತರದ ಅತಿಥಿಗಳ ಮಾತಿನಲ್ಲಿ ಮಾಸ್ಟರು ಹೇಳಿದರು, ನಾಡಿನ ಕ್ರಿಸ್ಮಸ್ ಪೂಜೆಯ ಸಂದರ್ಭದಲ್ಲಿ ಆ ಪ್ರಾರ್ಥನೆಯಲ್ಲಿ ನೀವು ನಮ್ಮ ಶಿಕ್ಷಕರಿಗೋಸ್ಕರ ಸ್ವಲ್ಪ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಆ ಪ್ರಾರ್ಥನೆಯಲ್ಲಿ ಅವರನ್ನು ನೀವು ನೆನಪಿಸ್ಕೊಳ್ಬೇಕು ಅಂತ ಅವರಲ್ಲಿ ಕೇಳಿಕೊಂಡ್ರು. ಯಾಕಂದರೆ ಇಂಥ ಒಂದು ಶಿಕ್ಷಕರ ಬಗ್ಗೆ, ಮಕ್ಕಳ ಬಗ್ಗೆ ಚಿಂತನಾಶೀಲ ಇರುವಂಥ ವ್ಯಕ್ತಿಯನ್ನು ನಾನು ಶ್ರೇಷ್ಠ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಾನು ಯಾವತ್ತೂ ಅವರನ್ನು ಗೊತ್ತವರಿಗೆ ನನ್ನ ಗುರುಗಳಂತ ಕರೆಯುವುದು ನಾನು ಅವರನ್ನು. ಯಾಕಂದರೆ ಒಂದು ಅನುಭವಧಾರೆ, ಉತ್ತಮ ನಡತೆ, ಇದನ್ನೆಲ್ಲ ಹೇಳಿಕೊಟ್ಟವರು ಗುರುಗಳಿಗೆ ಸಮಾನ. ಕೇವಲ ಅಕ್ಷರಾಭ್ಯಾಸವನ್ನೇ ಕಲಿಸ್ಕೊಡ್ಬೇಕಂತ ಇಲ್ಲ, ಇದನ್ನೆಲ್ಲ ತಿಳಿಸ್ಕೊಟ್ಟವರು ಕೂಡ ಗುರುಗಳೇ ಆಗಿರ್ತಾರೆ. ಹೆಚ್ಚಿಗೆ ಮಾತಾಡದೆ ಈ ಸಂದರ್ಭದಲ್ಲಿ ಒಂದು ಘಟನೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ರತನ್ ಟಾಟಾಜಿ ಅವರನ್ನು ನಮ್ಮ ಪತ್ರಕರ್ತರು ಸಂದರ್ಶನದಲ್ಲಿ ಕೇಳಿದಾಗ, ನೀವು ಅತಿ ಹೆಚ್ಚು ಸಂತೋಷಪಟ್ಟ ಕ್ಷಣಗಳು ಯಾವುದಂತ ಅವರನ್ನು ಕೇಳಿದಾಗ ಅವರು ಉತ್ತರ ಕೊಡ್ತಾರೆ, ನಾನು 3 ಸಂದರ್ಭಗಳಲ್ಲಿ ತುಂಬ ಖುಷಿಪಟ್ಟಿದ್ದೆ. ಒಂದನೇದು, ನನಗೆ ಟಾಟಾ ಸಮೂಹ ಸಂಸ್ಥೆಗಳ ಮುಖ್ಯಸ್ಥನಾಗಿ ನೇಮಕಗೊಂಡಾಗ ನಾನು ತುಂಬ ಖುಷಿಪಟ್ಟಿದ್ದೆ. ಎರಡನೇದು, ನನ್ನ ಸೇವೆಯನ್ನು ಗುರುತಿಸಿ ಸರ್ಕಾರ ನನಗೆ ಭಾರತ ರತ್ನ ಕೊಟ್ಟ ಸಂದರ್ಭದಲ್ಲಿ ನಾನು ಖುಷಿಗೊಂಡಿದ್ದೆ. ಮೂರನೇದಾಗಿ, ನನ್ನ ಸ್ನೇಹಿತನೊಬ್ಬ ಬಂದು ನನ್ನಲ್ಲಿ ಕೇಳಿಕೊಂಡಿದ್ದ, ಇಲ್ಲೊಂದು ಆಶ್ರಮ ಇದೆ, ಒಂದು 200 ಜನರಿಗೆ ವೀಲ್ ಚೇರ್ನ ಅಗತ್ಯ ಇದೆ, ಅದನ್ನು ತಾವು ಬಂದು ಕೊಡಬೇಕು ಅಂತ ನನ್ನನ್ನು ಕೇಳಿದಾಗ ನಾನು ಅವನ ಮುಂದೆ ನನ್ನ ಚೆಕ್ಕನ್ನು ಇಟ್ಟೆ. ಆಗ ಅವನು ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿ ಹೇಳ್ತಾನೆ, ನೀವು ಖುದ್ದಾಗಿ ಬಂದು ಅವರಿಗೆ ವೀಲ್ ಚೇರನ್ನು ಕೊಡಬೇಕಂತ. ಹಾಗೆ ಸಮಯ ಮಾಡಿ ನಾನು ಒಂದು ದಿನ ಹೋಗಿ ಅಲ್ಲಿ 200 ವೀಲ್ ಚೇರನ್ನು ಕೊಟ್ಟಾಗ ಒಂದು ಪುಟ್ಟ ಬಾಲಕ ನನ್ನಲ್ಲಿ ಕೇಳ್ಕೊಳ್ತಾನೆ, ಸರ್ ನಾನು ನಿಮ್ಮ ಮುಖವನ್ನೊಮ್ಮೆ ನೋಡ್ಬೋದಾ ಅಂತ. ಆ ಬಾಲಕನಿಗೆ ನಾನು ಪ್ರಶ್ನೆ ಮಾಡಿದೆ, ಯಾಕೆ ಮಗು ನನ್ನ ಮುಖವನ್ನು ನೀನು ನೋಡಬೇಕಂತ. ಆಗ ಆ ಮಗು ಹೇಳ್ತದೆ, ಸರ್ ಸ್ವರ್ಗಕ್ಕೆ ಹೋಗುವಾಗ ನಾನು ನಿಮ್ಮ ಮುಖವನ್ನು ನೆನಪಿಸ್ಕೊಳ್ಬೇಕು, ಅದಕ್ಕೋಸ್ಕರ ನಾನು ನಿಮ್ಮ ಮುಖವನ್ನೊಮ್ಮೆ ನೋಡಬೇಕು ಅಂತ ಹೇಳಿದಾಗ ನಾನು ತುಂಬ ಖುಷಿಪಟ್ಟಿದ್ದೆ. ಹೌದು ಸ್ನೇಹಿತರೆ, ನಾವು ಸ್ವರ್ಗಕ್ಕೆ ಹೋಗುವಾಗ ನಮ್ಮ ಮುಖ ಪರಿಚಯ ನೆನಪಿಟ್ಕೊಳ್ಳದಿದ್ದರೂ ಪರವಾಗಿಲ್ಲ, ಬದುಕಿನ ಒಂದು ಕ್ಷಣದ ಮಟ್ಟಿಗಾದರೂ ನಮ್ಮ ಮುಖವನ್ನು ನೆನಪಿಸಿಕೊಳ್ಳುವಂಥ ಒಂದು ಸೇವಾ ಮನೋಭಾವವನ್ನು ನಾವು ಇಟ್ಕೊಳ್ಳುವ. ಯೇಸು ಕ್ರಿಸ್ತನು ಕೂಡ ಅದನ್ನೇ ಹೇಳಿದ್ದಾರೆ, ನೀನು ಪರರಿಗೇನು ಮಾಡ್ತೀಯೋ ಅದನ್ನೇ ನನಗೆ ಮಾಡ್ತೀಯ ಅಂತ. ಹಾಗಾಗಿ ಇಲ್ಲಿ ಶಿಕ್ಷಕರಿದ್ದಾರೆ, ಒಂದು ಮಾತನ್ನು ಹೇಳ್ತೇನೆ, ಅನ್ಯತಾ ಭಾವಿಸಬೇಡಿ ಪೋಷಕರು. ನಿಮ್ಮ ಮಕ್ಕಳನ್ನು ನೀವು ಅಷ್ಟು ಚೆಂದ ನೋಡ್ತೀರೋ ನನಗೆ ಗೊತ್ತಿಲ್ಲ, ಹಾಗೆ ಶಿಕ್ಷಕರು ಅವರ ಮಕ್ಕಳನ್ನು ಅಷ್ಟು ಚೆನ್ನಾಗಿ ನೋಡ್ತೀರೋ ಗೊತ್ತಿಲ್ಲ. ಆದರೆ ಇಲ್ಲಿಯ ಮಕ್ಕಳನ್ನು ತಾವು ಹೆತ್ತ ಮಕ್ಕಳಂತೆ, ತಮ್ಮ ಮಕ್ಕಳಂತೆ ನೋಡಿಕೊಳ್ಳುವವರು ಯಾರಾದರೂ ಇದ್ದರೆ ಇಲ್ಲಿಯ ಶಿಕ್ಷಕರು ಮತ್ತು ಸಿಬ್ಬಂದಿಗಳು. ಹಾಗಾಗಿ ನಾನು ಯಾವಾಗಲೂ ಅವರನ್ನು ದೇವತೆಗಳಂತಲೇ ಕರೆಯುವುದು. ಯಾಕಂದರೆ ಪುರಾಣ ಹೇಳ್ತದೆ, ದೇವರುಗಳ ಎಲ್ಲ ಕಾರ್ಯಗಳನ್ನು ನೋಡಿಕೊಂಡು ಬಂದವರು ದೇವತೆಗಳು ಅಂತ. ಹಾಗಾಗಿ ಇಲ್ಲಿನ ಎಲ್ಲ ದೇವತೆಗಳಿಗೆ ಪ್ರಥಮವಾಗಿ ನಾನು ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ತದನಂತರ ನನ್ನ ಪ್ರೀತಿಯ ಮತ್ತು ಮುದ್ದು ದೇವರುಗಳಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಇನ್ನೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಧನ್ಯವಾದಗಳು ಸರ್. ಇದೀಗ ಧನ್ಯವಾದ ಸಮರ್ಪಣೆ, ಅದೇ ರೀತಿ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ನಮ್ಮ ಅಧ್ಯಕ್ಷರಾದ ಶ್ರೀಯುತ ಮಹಾಬಲ ಮಾರ್ಲಾ ಇವರು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಸಾನ್ನಿಧ್ಯ ವಿಶೇಷ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆಯಲ್ಲಿ ವರ್ಷಂಪ್ರತಿ ನಡೆಯುವಂಥ ಕ್ರಿಸ್ಮಸ್ ಆಚರಣೆಯ ಈ ಸಂದರ್ಭದಲ್ಲಿ ವಿಶೇಷವಾಗಿ 2 ಗಣ್ಯರು ಬಂದಿದ್ರು ಇವತ್ತು. ಅದರಲ್ಲಿ ಫಾದರ್ ಅವರು ಮತ್ತು ನಮ್ಮ ಅಡಿಷನಲ್ SP ಅವರು. ಅದರಿಬ್ಬರವರ ಮಾತನ್ನು ಕೇಳುವಾಗ ಒಂದು ಮೋಟಿವೇಶನಲ್ ಸ್ಪೀಚ್ ಅಂದರೆ ಏನು ಬೇಕು ಈ ಸಮಾಜಕ್ಕೆ ಅದನ್ನು ಮಾತಲ್ಲಿ ಕೊಟ್ಟಿದ್ದಾರೆ. ಫಾದರ್ ಅವರು ಮಾತಾಡುವಾಗ ಒಂದು ಶಬ್ದ ಉಲ್ಲೇಖ ಮಾಡಿದ್ರು, ಸಾನ್ನಿಧ್ಯ ದೇವರ ಹತ್ತಿರ ಇರ್ತದೆ, ಸನ್ನಿಧಿಯೊಂದಿಗೆ ಇರ್ತದೆ ಅಂತ. ಅದು ಸಾನ್ನಿಧ್ಯ ಪ್ರಾರಂಭ ಆದರೆ ಅಲ್ಲಿಂದಲೇ, ಸಾನ್ನಿಧ್ಯ ಪ್ರಾರಂಭ ಆದಿದ್ದೇ ನಾವು ಜೊತೆಯಾಗಿ ಶಬರಿಮಲೆಗೆ ಹೋಗುವಾಗ ಇದು ಮಾತಿನೊಂದಿಗೆ ಈ ಸಾನ್ನಿಧ್ಯ ಪ್ರಾರಂಭ ಆಯಿತು. ಸಾನ್ನಿಧ್ಯ ಪ್ರಾರಂಭ ಆಯಿತೇ ಅಂತಲ್ಲ, ನಮ್ಮದು ಶ್ರೀ ಗಣೇಶ ಸೇವಾ ಟ್ರಸ್ಟ್ ಏನಿದೆ ಅದರಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಇದ್ದಾರೆ.
ಅದರ ಜೊತೆಯಲ್ಲಿ ನಾವು ಪ್ರಾರಂಭ ಮಾಡಿದ ಮೊದಲ ನಮ್ಮ ಶಿಕ್ಷಕಿ ಸುಮಾ ಡಿ ಸಿಲ್ವಾ, ಇಬ್ಬರು ವಿದ್ಯಾರ್ಥಿಗಳು ಶಾ ಹುಸೇನ್ ಮತ್ತು ಹರೀಶ್ ಭಟ್, ಇಬ್ಬರು ಮಕ್ಕಳೊಂದಿಗೆ ಒಂದು ಟೀಚರ್ ಮತ್ತು ಶ್ರೀಗಣೇಶ ಸೇವಾ ಟ್ರಸ್ಟ್ ಏನು ಸಾನ್ನಿಧ್ಯವನ್ನು ಪ್ರಾರಂಭ ಮಾಡಿದೆ, ಎಲ್ಲವೂ ಕೋಇನ್ಸಿಡೆನ್ಸ್, ಎಲ್ಲವೂ ದೇವರ ಆಶೀರ್ವಾದದಿಂದಲೇ ಆದದ್ದು ಅಂತ ನಾವು ಅನಿಸ್ತೇವೆ. ಆದ್ದರಿಂದ ಆವತ್ತಿನಿಂದ ಇವತ್ತಿನವರೆಗೆ ಎಲ್ಲ ಧರ್ಮಗಳ, ಎಲ್ಲ ಜಾತಿಯ, ಎಲ್ಲ ಭಾಷೆಗಳ ಮಕ್ಕಳಿಗೂ ಸಮಾನವಾದಂಥ ಏನು ಇದನ್ನು ವ್ಯವಸ್ಥೆಯನ್ನು ಸಾನ್ನಿಧ್ಯದಲ್ಲಿ ಕಲ್ಪಿಸಿದ್ದೇವೆ. ಎಲ್ಲವೂ ಭಗವಂತನ ಅನುಗ್ರಹದಂತೆ ನಡೆಯುತ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲದಕ್ಕಿಂತ ಮಿಗಿಲಾಗಿ ಇವತ್ತು ವಿಶೇಷವಾಗಿ ನಮ್ಮ ಶಿಕ್ಷಕ ಮತ್ತು ನಮ್ಮ ವಸಂತ್ ಮಾಸ್ಟರ್ ನೇತೃತ್ವದಲ್ಲಿ ದೂರದ ಸಾನ್ನಿಧ್ಯವನ್ನು ಮುಟ್ಟಲಿಕ್ಕೆ ಅವರು ತಿರುಪತಿಗೆ ಹೋಗುವವರಿದ್ದಾರೆ ಈ 2 ದಿನದ ರಜೆಯಲ್ಲಿ. ಆದ್ದರಿಂದ ಅದು ಭಗವಂತನ ಅನುಗ್ರಹ ಅವರಿಗೆ ಇರಲಿ ಅಂತ ಹೇಳುವ ಮಾತನ್ನು ಹೇಳ್ತೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಒಂದು ಕ್ರಿಸ್ಮಸ್ ಸಂದೇಶವನ್ನು ನೀಡುವ ಮೂಲಕ ನಮ್ಮ ಸಂಸ್ಥೆ ಮತ್ತು ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಿದಂಥ ರೆವರೆಂಟ್ ಫಾದರ್ ರೂಪೇಶ್ ಅಶೋಕ್ ಮಾಡ್ತಾ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಭಾಗವಹಿಸಬೇಕು ಅಂತ ನಮ್ಮ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಬಂದಿದ್ದರು. ಆದರೆ ಕಾರಣಾಂತರದಿಂದ ಅವರಿಗೆ ಕಾರ್ಯಕ್ರಮ ನಿಮಿತ್ತ ಬೇಗ ಹೋಗಲಿಕ್ಕಿದ್ದರಿಂದ ಅನಿಲ್ ಕುಮಾರ್ ಅವರಿಗೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಂತೋಷ್ ಚಿಕ್ವೇರ್ ಅವರಿಗೆ ಧನ್ಯವಾದ ಕೊಡಲಿಕ್ಕೆ ಆಗೋದಿಲ್ಲ, ಕೃತಜ್ಞತೆ ಮಾತ್ರ ಸಲ್ಲಿಸಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಕ್ರಿಸ್ಮಸ್ ಹಬ್ಬದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಮೊನ್ನೆ ಹೇಳಿದರು ಉಜಿರೆಗೆ ಹೋಗುವಾಗ, ಉಜಿರೆಯಲ್ಲಿ ಕ್ರಿಸ್ಮಸ್ ಹೇಗೆ ಆಚರಣೆ ಮಾಡ್ತೀರಿ ಅಂತ ನಮಗೆ ನೋಡಬೇಕು ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಉಜಿರೆಗೆ ಮೊನ್ನೆ ಬಂದಿದ್ದರು. ಯಾಕೆಂತ ಹೇಳಿದರೆ ನಿರಂತರವಾಗಿ ಸಾನ್ನಿಧ್ಯದ ಜೊತೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜದ ವಿಶೇಷ ಮಕ್ಕಳಲ್ಲಿ ನಾನೂ ಒಬ್ಬ ಸಹಕಾರಿಯಾಗಿ ಬದುಕಬೇಕು ಅಂತ ಹೇಳುವಂಥ ಸಂತೋಷ್ ಚಿಕ್ವೇರ್ ಅವರಿಗೆ ಸಾನ್ನಿಧ್ಯ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ರೋಷನ್ ಚಿಕ್ವೇರ, ಉಜಿರೆಯ ಏನು ಸಾನ್ನಿಧ್ಯದ ಉಜಿರೆ ಎಂಡೋಸಲ್ಫನ್ ಪೀಡಿತ ಮಕ್ಕಳಿಗಾಗಿರುವಂಥ ಉಜಿರೆ ತರಬೇತಿ ಕೇಂದ್ರದ ಯಾವುದೇ ಒಂದು ಅಗತ್ಯ ಕಾಮಗಾರಿಗಳಿಗೆ ನಾವು ತುರ್ತಾಗಿ ಹೇಳಿದಾಗ ಸಿಕ್ವೇರ್ ಅವರು ಯಾವತ್ತೂ ಆಗುವುದಿಲ್ಲ ಅಂತ ಹೇಳುವ ಮಾತನ್ನು ಹೇಳುವುದೇ ಇಲ್ಲ. ಮತ್ತು ಅಲ್ಲಿಯೇ ಕ್ರಿಸ್ಮಸ್ ಆಚರಣೆಯನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಅವರಿಗೂ ರೋಷನ್ ಸಿಕ್ವೇರ್ ಅವರಿಗೂ ಸಂಸ್ಥೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ವಿಶೇಷವಾಗಿ ಸಾನ್ನಿಧ್ಯದ ಒಬ್ಬರು ಚಿಂತಕರು, ಒಬ್ಬರು ಬೆಂಬಲಿಗರು, ಈ ಮಕ್ಕಳ ಬಗ್ಗೆ ಅಪಾರವಾದಂಥ ಗೌರವ ಪ್ರೀತಿ ಇದ್ದು ತಾನು ಬ್ಯಾಂಕಲ್ಲಿ ಉನ್ನತ ಹುದ್ದೆಯಲ್ಲಿರುವಾಗಲೂ ನಮಗೆ ಹಿಂದಿನಿಂದ ಬೆಂಬಲ ಕೊಡುವ ಮೂಲಕ ಇವತ್ತು ಈ ಕ್ರಿಸ್ಮಸ್ ಆಚರಣೆಯ ನೋಡಬೇಕು, ನಿಮ್ಮ ಜೊತೆ ಇರಬೇಕು ಅಂತ ಆಗಮಿಸಿದಂಥ ವಲಯರವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು, ಆಡಳಿತಾಧಿಕಾರಿಗಳು, ವಿಶೇಷ ಮಕ್ಕಳ ಬಗ್ಗೆ ಅಪಾರ ಅನುಭವ ಇದ್ದು ಯಾವುದೆಲ್ಲ ಈ ವಿಶೇಷ ಮಕ್ಕಳಿಗೆ ಬೇಕು ಬೇಡ ಅಂತ ಹೇಳುವುದನ್ನು ಸಂಸ್ಥೆಯ ಎಲ್ಲ ಶಿಕ್ಷಕರಿಗೆ ಹೇಳುವ ಮೂಲಕ ಮತ್ತು ಸಂಸ್ಥೆಯ ಆಡಳಿತ ಮಂಡಳಿಗೆ ಹೇಳುವ ಮೂಲಕ ಈ ಮಕ್ಕಳ ಬಗ್ಗೆ ಅಪಾರ ಗೌರವವನ್ನು ಹೊಂದಿರುವಂಥ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ನಮ್ಮ ಸಂಸ್ಥೆಯ ಕೋಶಾಧಿಕಾರಿ, ನಿಕಟಪೂರ್ವ ಮಹಾನಗರ ಪಾಲಿಕೆಯ ಸದಸ್ಯರೂ ಆಗಿರುವಂಥ ಆತ್ಮೀಯರಾದಂಥ ಜಗದೀಶ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಸಂಸ್ಥೆಯ ಓರ್ವ ನಿರ್ದೇಶಕರಾಗಿ ಇರುವಂಥ ಜಮೈತುಲ್ ಫಲಾದ ಅಧ್ಯಕ್ಷರಾದಂಥ ಮೊಹಮ್ಮದ್ ಬಶೀರ್ ಅವರಿಗೂ ಸಹ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರುಗಳಿಗೆ, ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನೇರ ಜನರಿಗೆ ತಲುಪಿಸುವಳಿಗೆ ಸಹಕರಿಸುವಂಥ ಎಲ್ಲ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರುಗಳಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಇನ್ನೂರವರು ಸಾನ್ನಿಧ್ಯದ ನಿರ್ದೇಶಕರು ಉಷಾ ಶೆಟ್ಟಿ ಅವರು ಇದ್ದಾರೆ. ಅವರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ವಿದೇಶದಿಂದ ಆಗಮಿಸಿದಂಥ ನನಗೆ ಪುತ್ರ ಸಮಾನರಾದಂಥ
ಉದಿತ್ ಶೆಟ್ಟಿ ಅವರಿಗೂ ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಆಗಮಿಸಿದಂಥ ನಮ್ಮ ಎಲ್ಲ ವಿಶೇಷ ಮಕ್ಕಳ ಹೆತ್ತವರು, ಪೋಷಕರು ಎಲ್ಲರಿಗೂ ನಾನು ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಜಗದೀಶ್ ಶೆಟ್ಟರ ಆತ್ಮೀಯರವರು ಈ ಕ್ರಿಸ್ಮಸ್ ಆಚರಣೆಗೆ ಸಮಯವನ್ನು ಬಿಡು ಮಾಡಿಕೊಂಡು ಇಲ್ಲಿ ಆಗಮಿಸಿದಿರಿ. ತಮಗೆಲ್ಲರಿಗೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಈ ಅಂದವಾದಂಥ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ನಮ್ಮ ಸೋಫಿಯಾ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಅದೇ ರೀತಿ ಯಾವುದೇ ಕಾರ್ಯಕ್ರಮಗಳು ಸಾನ್ನಿಧ್ಯದಲ್ಲಿ ಅಚ್ಚುಕಟ್ಟಾಗಿ ನಡೀಬೇಕಾದ್ರೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲೆ ಮೀನಾಕ್ಷಿ, ಉಪ ಪ್ರಾಂಶುಪಾಲೆ ರಜನಿ, ಅದೇ ರೀತಿ ನಮ್ಮ ಸಹಾಯಕ ಆಡಳಿತಾಧಿಕಾರಿ ಸುಮಾ ಡಿಸಿಲ್ವಾ ಅವರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮೆಲ್ಲ ಶಿಕ್ಷಕ ವೃಂದ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು ವಿಶೇಷ ಮಕ್ಕಳಿಗೆ ಎಲ್ಲ ಯಾವುದೇ ಕೊರತೆ ಆಗದ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತು ಸಹಕರಿಸಿದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸಿ, ಕೊನೆಯದಾಗಿ ನಮ್ಮ ಪ್ರೀತಿಯ ಪುಟಾಣಿ ಮಕ್ಕಳಿಗೆ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮತ್ತು ಬರುವಂಥ ಹೊಸ ವರ್ಷದ ಶುಭಾಶಯಗಳನ್ನು ಮುಂಚಿತವಾಗಿ ಕೊಡುತ್ತಾ, ಇಲ್ಲಿ ಆಗಮಿಸಿದಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಸಹಕರಿಸಿದಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಫಾದರ್ ರೂಪೇಶ್ ಅಶೋಕ್ ಮಾಡ್ತಾರ್ ಅವರಿಗೆ ವೈಯಕ್ತಿಕವಾಗಿ ಮತ್ತು ಸಂಸ್ಥೆಯ ಪರವಾಗಿ ಒಂದು ಧನ್ಯವಾದಗಳು. ಯಾಕೆಂತ ಹೇಳಿದರೆ ಈ ಸಂದರ್ಭದಲ್ಲಿ ಅವರು ಸಂಸ್ಥೆಗೆ ತನ್ನ ದೇಣಿಗೆಯನ್ನು ಕೊಟ್ಟಿದ್ದಕ್ಕಾಗಿ ನಾನು ವೈಯಕ್ತಿಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಫಾದರ್, ಒಂದು ಮಾತು, ನಾವು 100 ರೂಪಾಯಿ ಕೊಟ್ಟರೂ ಸ್ವೀಕಾರ ಮಾಡ್ತೇವೆ, 1 ಲಕ್ಷ ಕೊಟ್ಟರೂ ಸ್ವೀಕಾರ ಮಾಡ್ತೇವೆ, ಯಾವುದನ್ನು ಹೇಳುವುದಿಲ್ಲ. ನಮಗೆ ಕೊಡುವಂಥ ಮನಸ್ಸಿರುವವರು ಬೇಕು. ಅವರು ಎಷ್ಟು ಕೊಡ್ತಾರಂತೆಲ್ಲ, ಯಾವ ಮನುಷ್ಯನಿಗೆ ಮನಸ್ಸಿದೆಯೋ ಅವನಲ್ಲಿ ಎಷ್ಟಿದೆ ಅಷ್ಟು ಕೊಡ್ತಾನೆ, ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ಆದ್ದರಿಂದ ಎಲ್ಲರೂ ಇವತ್ತು ಎಲ್ಲ ಬಂದಂಥ ಎಲ್ಲ ಅತಿಥಿಗಳಿಗೆ ಮತ್ತು ಸಾನ್ನಿಧ್ಯದ ಹಿತೈಷಿಗಳಿಗೆ, ಜೀವನ್ ರಾಡ್ರಿಗಸ್, ಯಾಕೆಂತ ಹೇಳಿದರೆ ಈ ಫಾದರ್ ಹೇಳಿದ್ರಲ್ಲ, ನಾನು ವಿಶಿಷ್ಟವಾದಂಥ ಈ ಒಂದು ಇದು ಮಾಡಬೇಕಾದ್ರೆ ಪ್ಲ್ಯಾನರ್ ಇಲ್ಲಿದ್ದಾರೆ, ಆರ್ಕಿಟೆಕ್ಟ್ ಇದ್ರದ್ದು ಇವರದು, ಮತ್ತು ಮಾಡಲಿಕ್ಕೆ ಸಂತೋಷ್ ಮತ್ತು ಜೀವನ್ ಇದ್ದಾರೆ. ಆದ್ದರಿಂದ ಜೀವನ್ರವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸಿ, ಇವತ್ತು ಆಗಮಿಸಿದಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲರಿಗೂ ಭಗವಂತನು ಮುಂದಿನ ದಿನಗಳನ್ನು ಒಳ್ಳೆಯ ದಿನಗಳಾಗಿ ಮೂಡಿ ಬರಲಿ. ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಮಗದೊಮ್ಮೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸಿ ನನ್ನ ಧನ್ಯವಾದ ಸಮರ್ಪಣೆಯನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿದ ಸರ್, ತಮಗೂ ಹೃದಯಾಂತರಾಳದಿಂದ ಧನ್ಯವಾದಗಳು. We hope that this Christmas celebration will provide you a new perspective, meaningful connections and renewed sense of inspirations. Thank you once again, one and all, for the part of this celebration, and I wish you a very Merry Christmas and a prosperous New Year ahead. May your holidays be filled with joy, warmth and peace, and may the coming year bring you happiness, success and wonderful new adventures. ಕ್ರಿಸ್ಮಸ್ ಸೆಲೆಬ್ರೇಷನ್ ಆಯಿತು. ಯಾರು ಬರಬೇಕಿತ್ತು? ಹೌದು, ಬರಲೇ ಇಲ್ಲ ಅಲ್ಲ? ಬಹುಶಃ ಬಸ್ ಮಿಸ್ ಆಗಿರ್ಬೋದಲ್ಲ. ದೂರದಿಂದ ಬರ್ತಾ ಇದ್ದಾರೆ ನೋಡಿ, ಶಬ್ದ ಆಗ್ತಾ ಉಂಟು. ಸೊ ಬಹಳ ದೂರದಿಂದ ಸ್ಯಾಂಟರವರು ಆಗಮಿಸ್ತಾ ಇದ್ದಾರೆ. Santa Claus is arriving.